ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ನಮ್ಮ ಕರಾವಳಿ ಭಾಗ ನಿನ್ನೆ ರಾತ್ರಿಯಿಂದ ಬಹಳಷ್ಟು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಹೇಳಿ ಕೇಳಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಹೇಗೆ ಬಿಸಿಲಿದೆಯಾ ಅದೇ ರೀತಿ ಈ ಒಂದು ಲೋಕಸಭಾ ಚುನಾವಣೆಯ ಒಂದು ಕಾವು ಹೇಳ್ತೀವಿ ಅಂದರೆ ಹೀಟ್ ಹೇಳ್ತೀವಿ ನೋಡಿ, ಬಹಳಷ್ಟಿದೆ. ಇದಕ್ಕೆ ಮತ್ತಷ್ಟು ಹೀಟ್ ಅಥವಾ ಮತ್ತಷ್ಟು ಇದಕ್ಕೆ ಏನು ಹೇಳ್ತಾರೆ ನೋಡಿ, ಈ ಒಂದು ಕಣವನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ BJPಯವರು ತೆಗೆದುಕೊಂಡಿರುವಂತಹ ನಿರ್ಧಾರ, ಜೊತೆಗೆ ಅವರ ಚುನಾವಣಾ ಅಖಾಡದಲ್ಲಿರುವಂತಹ ರಣಕಲಿಗಳನ್ನು ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕನೇ ನೇರವಾಗಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಇದೇ ಭಾನುವಾರ 14ನೇ ತಾರೀಕಿನಂದು ಮಂಗಳೂರಿಗೆ ನರೇಂದ್ರ ಮೋದಿ, ಮಂಗಳೂರಿಗೆ ನಮೋ ಅನ್ನುವಂತಹ ಹೆಸರುಗಳು, ಅಂತಹ ಒಂದು ಪೋಸ್ಟರ್ಗಳು, ಅಂತಹ ಒಂದು ವಿಚಾರಗಳು, ಅಂತಹ ಒಂದು ಸುದ್ದಿಗಳು ಮಾಧ್ಯಮಗಳಲ್ಲಿ ಈಗಾಗಲೇ ಹೈಲೈಟ್ ಆಗ್ತಾ ಇದೆ. ಜೊತೆಗೆ ಇದು ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸೇರಿ ಈ ಇಬ್ಬರು MP ಅಭ್ಯರ್ಥಿಗಳೇನಿದ್ದಾರೆ, ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೌಟ ಅವರು, ಜೊತೆಗೆ ಉಡುಪಿಯಲ್ಲಿ ಕೋಟ ಅವರು, ಇವರೆಲ್ಲರಿಗೂ ಕೂಡ ಮತ್ತಷ್ಟು ಹುಮ್ಮಸ್ಸು, ಮತ್ತಷ್ಟು ಗೆಲುವಿನ ಮಾರ್ಜಿನ್ಗಳನ್ನು ಜಾಸ್ತಿ ಮಾಡುವಲ್ಲಿ ಈ ನರೇಂದ್ರ ಮೋದಿ ಅವರ ಈ ಬೃಹತ್ ಸಮಾವೇಶ ಮತ್ತಷ್ಟು ಪ್ಲಸ್ ಆಗುತ್ತೆ ಅನ್ನುವಂತಹ ವಿಚಾರಗಳು ರಾಜಕೀಯ ವಿಶ್ಲೇಷಕರಲ್ಲಿ ಕೇಳಿ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಕಾಂಗ್ರೆಸ್ ಬಹಳಷ್ಟು ಫೈಟನ್ನು ಇಷ್ಟು ದಿನದ ಮಟ್ಟಿಗೆ ನೀಡ್ತಾ ಬರ್ತಾ ಇತ್ತು. ನಾವು ಅದನ್ನು ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ಇಷ್ಟರ ಮಟ್ಟಿಗೆ ಎಲ್ಲೋ ಒಂದು ಕಡೆ ಈ ಬಾರಿ ಚುನಾವಣೆ ಈಗ ನಡೀತಾ ಇದ್ರೆ 50-50 ಅನ್ನುವಂತಹ ಮಟ್ಟಿನಲ್ಲಿ ಬಹಳಷ್ಟು ಜನರು ಹೇಳ್ತಾ ಇದ್ರು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೌಟ ಅವರು BJPಯಿಂದ, ಜೊತೆಗೆ ಪದ್ಮರಾಜ್ ಅವರು ಕಾಂಗ್ರೆಸ್ನಿಂದ, ಅದೇ ರೀತಿ ಉಡುಪಿಯಲ್ಲಿ ಕೋಟ ಅವರು, ಜೊತೆಗೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಅವರು. ಇಲ್ಲಿ ಹೊಸ ಮುಖಗಳಿದ್ರೆ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಮುಖಗಳು, ಇಬ್ಬರು ಕೂಡ ನಾಲ್ವರು ಕೂಡ ಘಟಾನುಘಟಿ ನಾಯಕರು. ಹಾಗಿದ್ದಾಗ 50-50 ಅನ್ನುವಂಥದ್ದು ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ ಈ ಅನಾಲಿಸಿಸ್ ಅನ್ನುವಂಥದ್ದು ಏನಿದೆ ಉಲ್ಟಾ ಪಲ್ಟಾ ಆಗುತ್ತೆ ಅಥವಾ ತಲೆ ಕೆಳಗಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಇವೆಲ್ಲದ ನಡುವೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ BJPಯ ಭದ್ರಕೋಟೆ ಅಥವಾ ಹಿಂದುತ್ವದ ಭದ್ರಕೋಟೆ ಅಥವಾ ಇದು ಕೇಸರಿಯ ಭದ್ರಕೋಟೆ ಅನ್ನುವಂಥದ್ದು ಹೇಳ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲ ಒಂದು ಕಡೆ ಬಂದರೆ, ಒಂದು ರೋಡ್ ಶೋ ಮಾಡಿದರೆ ಅಥವಾ ಜಸ್ಟ್ ವೇವ್ ಮಾಡಿದರೆ ಬಹಳಷ್ಟು ಜನರು ನರೇಂದ್ರ ಮೋದಿ ಅವರು ಎಮೋಷನಲಿ ಅಟ್ಯಾಚ್ ಆಗ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಅಥವಾ ಎಮೋಷನಲಿ ಆಗಿರುವಂತಹ ಒಂದು ಟ್ರಿಕ್ಸ್ಗಳು ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾರೆ. ಹಾಗಿದ್ದಾಗ ಈ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡಬೇಕು. ನಿಜವಾಗ್ಲೂ ಕೂಡ ನರೇಂದ್ರ ಮೋದಿ ಅವರ ಮೋದಿ ಮ್ಯಾಜಿಕ್ ಈ ಬಾರಿ ನಡೆಯುತ್ತಾ ಕರಾವಳಿ ಭಾಗದಲ್ಲಿ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ಈ ವಿಚಾರವನ್ನು ಗಮನಿಸಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ಭಾಗಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನು ಮಾಡಿದ್ರು. ಆದರೆ ಆ ಕ್ಷೇತ್ರಗಳು ಸೋತು ಹೋಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಒನ್ಸ್ ಅಗೇನ್ ಈ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗುತ್ತಾ, ವರ್ಕೌಟ್ ಆಗಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ನಿಮ್ಮ ಮುಂದೆ ನಾನು ಇಡಬೇಕಾಗುತ್ತೆ. ವಿಶೇಷ ಕಾರ್ಯಕ್ರಮ ಮಂಗಳೂರಿಗೆ ನಮೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ತುಳುನಾಡಿನಲ್ಲಿ ನರೇಂದ್ರ ಮೋದಿ ಅವರು. ಹಾಗಿದ್ದಾಗ ಮೋದಿ ಮ್ಯಾಜಿಕ್ ಮತ್ತೆ ನಡೆಯುತ್ತಾ? ಈ ಹಿಂದೆ ತಮಗೆ ಗೊತ್ತಿರಬಹುದು, ನಳಿನ್ ಕುಮಾರ್ ಕಟೀಲ್ ಅವರು ಹಿಂದಿನ ಸಂಸದ ಅಭ್ಯರ್ಥಿಯವರು ಸ್ಪರ್ಧೆ ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಮಂಗಳೂರಿಗೆ ಬಂದಿದ್ದಾಗ ಸಮಾವೇಶಕ್ಕೆ ಬಂದಂತಹ ನರೇಂದ್ರ ಮೋದಿ ಅವರು ಕಾರಿನಿಂದಲೇ ಸ್ವಲ್ಪ ಡೋರ್ ಹತ್ರ ನಿಂತ್ಕೊಂಡು ವೇವ್ ಮಾಡಿದಾಗ ಬಹಳಷ್ಟು ಜನರು, ಕರಾವಳಿ ಭಾಗದ ಜನರು ಅವರಿಗೆ ಅತ್ಯದ್ಭುತವಾಗಿ ರೆಸ್ಪಾನ್ಸನ್ನು ಕೊಟ್ಟಿದ್ರು. ತದನಂತರ ಅವರೊಂದು ರಾಷ್ಟ್ರೀಯ ಚಾನೆಲ್ನ ಇಂಟರ್ವ್ಯೂನಲ್ಲಿ ಆ ಬಗ್ಗೆ ಹೇಳಿದರು. ಮಂಗಳೂರಿನ ಜನರ ಪ್ರೀತಿ ಭಾವನೆಗಳು, ಜೊತೆಗೆ ಅವರು ಎಮೋಷನಲಿ ಯಾವ ರೀತಿ ಅಟ್ಯಾಚ್ಮೆಂಟ್ ಹೊಂದಿದ್ದಾರೆ ನರೇಂದ್ರ ಮೋದಿ ಅವರ ಬಗ್ಗೆ ಅನ್ನುವಂಥದ್ದು ಹೇಳಿದರು. ಹಾಗಿದ್ದಾಗ ಅದಕ್ಕಿಂತ ಕೂಡ ಜಾಸ್ತಿಯಾಗಿ ಈ ಭಾಗ BJPಯ ಪ್ರಯೋಗಶಾಲೆ ಅಂತ ಹೇಳ್ತಾರೆ, ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರ ಈ ಒಂದು ಬೃಹತ್ ಸಮಾವೇಶ ಏನಿತ್ತು ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ನಡಿಬೇಕಾಗಿತ್ತು. ಆದರೆ ಅದು ದಿಢೀರಾಗಿ ಮಂಗಳೂರಿಗೆ ಶಿಫ್ಟ್ ಆಗುತ್ತೆ ಅಂತ ಬಂದಾಗ ಯಾವ ಕಾರಣ?
ಒನ್ಸ್ ಅಗೇನ್ ಇದು ಹಿಂದುತ್ವದ ಪ್ರಯೋಗಶಾಲೆ ಅಥವಾ ಬಿಜೆಪಿ ಪ್ರಯೋಗಶಾಲೆ ಅನ್ನುವಂಥದ್ದು ಪ್ರೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ದೇಶಕ್ಕೆ ಪ್ರೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ? ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಅಷ್ಟೂ ಕೂಡ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಏನಿದೆ ಅಪ್ಡೇಟ್ಸ್ ನೋಡ್ಕೊಂಬನ್ನಿ. ಮೋದಿ ಆಗಮನ, ಕರಾವಳಿಯ ಕಮಲ ಕರಿಗಳಲ್ಲಿ ಹೆಚ್ಚಿದ ಉತ್ಸಾಹ. ಏಪ್ರಿಲ್ 14 ಭಾನುವಾರ ಕಡಲ ನಗರಿಯಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸಿ ಚುನಾವಣಾ ಪ್ರಚಾರ ಸಮಾವೇಶಗಳಲ್ಲಿ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 14ರಂದು ಮಂಗಳೂರಿಗೆ ಭೇಟಿ ನೀಡಲಿರುವ ಮೋದಿ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ಭಾಗವಹಿಸಿ ಅದೇ ದಿನ ಸಂಜೆ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಮೋದಿ ಪ್ರಚಾರ ಸಮಾವೇಶ ಚಿಕ್ಕಬಳ್ಳಾಪುರದಿಂದ ಮಂಗಳೂರಿಗೆ ಶಿಫ್ಟ್. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಸಮಾವೇಶ ಚಿಕ್ಕಬಳ್ಳಾಪುರದಿಂದ ಮಂಗಳೂರಿಗೆ ಸ್ಥಳಾಂತರಗೊಂಡಿದೆ. ಅದರಂತೆ ಏಪ್ರಿಲ್ 14ರಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಮಾವೇಶ ನಡೆಯಲಿದೆ. ಈ ಮೊದಲು ಏಪ್ರಿಲ್ 14ರಂದು ದೇವನಹಳ್ಳಿಯಲ್ಲಿ ಸಮಾವೇಶ ನಿಗದಿಯಾಗಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯಬೇಕಾಗಿದ್ದ ಸಾರ್ವಜನಿಕ ಸಮಾವೇಶ ಇದೀಗ ಮಂಗಳೂರಿಗೆ ಸ್ಥಳಾಂತರಗೊಂಡಿದೆ. ಬೆಳಿಗ್ಗೆ ಮಂಗಳೂರಿನಲ್ಲಿ ಬೃಹತ್ ಸಮಾವೇಶ. ಮಂಗಳೂರಿನಲ್ಲಿ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ಭಾಗವಹಿಸಿದ ನಂತರ ಪ್ರಧಾನಿ ಮೋದಿ ಸಂಜೆ ಬೆಂಗಳೂರಿನಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 6ರಿಂದ 7 ಗಂಟೆಯವರೆಗೆ ಹೆಬ್ಬಾಳ ಬೇಟರಾಯನಪುರದಲ್ಲಿ ರೋಡ್ ಶೋ ನಡೆಯಲಿದೆ. ಕರ್ನಾಟಕದ ಬೂತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಜೊತೆ ಕಳೆದ ಶುಕ್ರವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ್ದ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರಕ್ಕೆ ಸಂಬಂಧಿಸಿದ ಸಲಹೆ ಸೂಚನೆಗಳನ್ನು ನೀಡಿದರು. ಬೂತ್ ಮಟ್ಟದಲ್ಲಿ ಚುನಾವಣಾ ಪ್ರಚಾರ ಯಾವ ರೀತಿಯಲ್ಲಿ ಸಾಗುತ್ತಿದೆ ಎಂಬುದನ್ನು ವಿಚಾರಿಸಿದ್ದರು. ಇದೀಗ ಖುದ್ದು ರಾಜ್ಯಕ್ಕೆ ಭೇಟಿ ನೀಡಿ ಪ್ರಚಾರ ಕಾರ್ಯಕ್ಕೆ ವೇಗ ನೀಡಲಿದ್ದಾರೆ. ತುಳುನಾಡಲ್ಲಿ ಮತ್ತೆ ಮೋದಿ ಮ್ಯಾಜಿಕ್, ಚೌಟ ಕೋಟಾರಿಗೆ ಮತ್ತಷ್ಟು ಬಲ. ಏಪ್ರಿಲ್ 14ಕ್ಕೆ ಬೆಂಗಳೂರಿಗೆ ಆಗಮಿಸಲಿರುವ ನರೇಂದ್ರ ಮೋದಿ ಮೊದಲಿಗೆ ಮಧ್ಯಾಹ್ನ 3 ಗಂಟೆಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದು ಎಂದು ಈ ಹಿಂದೆ ನಿಗದಿಯಾಗಿತ್ತು. ಸಮಾವೇಶ ಮುಗಿದ ನಂತರ ಬೆಂಗಳೂರಿಗೆ ಆಗಮಿಸಿ ಸಂಜೆ ಶೋಭಾ ಕರಂದ್ಲಾಜೆ ಕ್ಷೇತ್ರವಾದ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ನಡೆಸುವುದೆಂದು ನಿರ್ಧರಿಸಲಾಗಿತ್ತು. ಆದರೆ ಇದೀಗ ಚಿಕ್ಕಬಳ್ಳಾಪುರದ ಬದಲು ಮಂಗಳೂರಿನಲ್ಲಿ ಕಾರ್ಯಕ್ರಮ ನಿಗದಿಯಾಗಿದೆ. ನಂತರ ಬೆಂಗಳೂರಿನಲ್ಲಿ ರೋಡ್ ಶೋ ನಿಗದಿಯಂತೆಯೇ ನಡೆಯಲಿದೆ. ಬಿಜೆಪಿ ಪ್ರಯೋಗಶಾಲೆಯಲ್ಲಿ ನಮೋ, ತಲೆಕೆಳಗಾಗುತ್ತಾ ಕಾಂಗ್ರೆಸ್ ಲೆಕ್ಕಾಚಾರ. ಕೆಲವು ದಿನಗಳ ಹಿಂದೆಯಷ್ಟೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ರೋಡ್ ಶೋ ನಡೆಸಿದ್ದರು. ಬೆಂಗಳೂರಿನಲ್ಲಿ ಪಕ್ಷದ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಎದ್ದಿರುವ ಬಂಡಾಯವನ್ನ ಶಮನಗೊಳಿಸುವ ಕಾರ್ಯ ಮಾಡಿದ್ದರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರದ ಅಖಾಡಕ್ಕೆ ಧುಮುಕುತ್ತಿದ್ದಾರೆ. ಓಕೆ, ಇದು ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ ಯಾವ ರೀತಿ ಇದೆ ಬಿಜೆಪಿ ಅಲೆ ಅಥವಾ ಮೋದಿ ಅಲೆ ಅಥವಾ ನರೇಂದ್ರ ಮೋದಿ ಅಲೆ ಅಥವಾ ನಮೋ ಅಲೆ ಅಥವಾ ಈ ಬಾರಿಯ ಲೋಕಸಭಾ ಚುನಾವಣೆಯ ಒಂದು ರಣಕಣ ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕಂದರೆ ಬಹಳಷ್ಟು ಜನರು ಒಂದು ಮಾತನ್ನು ಹೇಳ್ತಾ ಇದ್ರು, ಈ ಸಲ ಎಂಚ ಎಲೆಕ್ಷನ್ ಕುಡ್ಲಾಡು ಬನ್ನಾಗ ಕುಡ್ಲಾಡು ಒಂಚೂರು ಫೈಟ್ ಉಂಡು ಈ ಸಲ ದಾಪಣಗ ಹೊಸ ಮೋನೆ ರಡ್ಜ್ ಅಂತಲ್ಲ, ಸೊ ಅಂಚ ಫೈಟ್ ಉಂಡು ಗೊತ್ತು ಜಿದಾದಾಪುಣನ್ 50% ಕಾಂಗ್ರೆಸ್ ವಿನ್ನರ ಚಾನ್ಸ್ ಉಂಡು, 50% ಬಿಜೆಪಿ ವಿನ್ನರ ಚಾನ್ಸ್ ಉಂಡು. ಆಡ ಹೊರ ಮೋದಿ ಬರಡಾರ ಒಂಜಿ ರೌಂಡ್ ಹಾಕಿದ ಮುಲ್ ಪಡೆದು ಪೋಡು ಅಪ್ಪಾಗ ಮಾತ ಉಲ್ಟಾ ಹಾಪುಂಡು ಪಂದು ಮಸ್ತ್ ಜನ ಪರೊಂದಿತ್ತೇರು. ಸೊ ಆ ಒಂಜಿ ವಿಚಾರ ಆ ವಿಚಾರನ ದುಂಬುಗದಿದ್ದು ಇಂಥ ವಿಚಾರನ ಪಾತ್ರೋಡು ದಯಪನಾಗ ನಮ್ಮ ಕುಡ್ಲದ ಕುಲ್ಪನಾಗ ಮುಲ್ಪ ಮೋದಿ ಪನ್ಪುನಂಚಿನ ಬ್ರ್ಯಾಂಡ್ ಅಥವಾ ಒಂಜಿ ವರ್ಡ್ ಆ ಒಂದು ವಿಚಾರ ಮಸ್ತ್ ವರ್ಕೌಟ್ ಆಗ್ಬಿಟ್ಟು ಮಸ್ತ್ ಜನ ಪನ್ಪೇನೆ. ಸೊ ಎನಿವೆ ತಮ್ಮ ಒಂದು ವಿಚಾರಧಾರೆಗಳಿಗೂ ಕೂಡ ತಮ್ಮ ಅಭಿಪ್ರಾಯಗಳಿಗೂ ಕೂಡ ಮುಕ್ತವಾದಂಥ ಅವಕಾಶ ಇದೆ. ಇವೆಲ್ಲದರ ನಡುವೆ ಮೋದಿ ಬೇರೆ ಕಡೆ ಕೂಡ ಹೋಗಿದ್ದಾರೆ. ಅಲ್ಲೂ ಕೂಡ ಬೆಂಗಳೂರು ಕಡೆಗಳಲ್ಲಿ ಬೇರೆ ಕಡೆಗಳಲ್ಲಿ ಹೋದಾಗ ಅಲ್ಲೂ ಕೂಡ ಸೋತಿತ್ತು, ಏನು ಗೆದ್ದಿಲ್ಲ. ಜೊತೆಗೆ ಈ ಬಾರಿ ಹೇಳುವಂಥದ್ದು ಏನಿಲ್ಲ, ಈ ಹಿಂದೆ ಮೋದಿ ಅಲೆ ಇತ್ತು ಆದರೆ ಈ ಬಾರಿ ಯಾವುದು ಕೂಡ ಇಲ್ಲ. ಯಾಕಂದರೆ ಜನರು ನೋಡಿದ್ದಾರೆ ಅಭಿವೃದ್ಧಿ ಅಂತ ವಿಚಾರಗಳಲ್ಲಿ ನೋಡಿದಾಗ ಏನಿಲ್ಲ. ಹಾಗಿದ್ದಾಗ ಈ ಬಾರಿ ಜನರು ಮೋದಿಯ ಮುಖ ನೋಡಿ ಓಟ್ ಹಾಕಲ್ಲ, ನಿಜವಾಗಿರುವಂತಹ ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನೋದು ಹೇಳುವವರು ಕೂಡ ಬಹಳಷ್ಟು ಜನರಿದ್ದಾರೆ. ತಮ್ಮ ಅಭಿಪ್ರಾಯ ಎಲ್ಲದೂ ಕೂಡ ಮುಕ್ತವಾಗುವಂಥ ಅವಕಾಶ ಇದೆ. ಪ್ರಮುಖವಾಗಿ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತೇನೆ. ಬಿಫೋರ್ ದಟ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ. ಅರುಣ್ ಶೇಟ್ ಅವರ ಮುಖದಲ್ಲಿ ಬಹುಶಃ ನಗು ತುಂಬಿದೆ. ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ವಕ್ತಾರರು, ಜೊತೆಗೆ ಬಿಜೆಪಿಯ ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ತಾ ಇರುವವರ ಒಂದು ಏನು
ಜವಾಬ್ದಾರಿ ಅನ್ನೋಂಥದ್ದು ಸ್ವಲ್ಪ ಭಾರ ಇಳಿದಿದೆ ಅನ್ನೋದು ಹೇಳ್ತಾರೆ. ಬಿಕಾಸ್ ಆಫ್ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ನೀವೇನು ಭಾರ ಇಳಿದಿದೆ ಅಂತ ಹೇಳ್ತಿದ್ದೀರಿ, ನಾವು ಹೇಳಿದೆ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಮೋದಿಜಿಯವರು ಬರ್ತಾ ಇದ್ದಾರೆ, ಮೋದಿಜಿಯವರು ಬರ್ತಾ ಇದ್ದಾರೆ. ಪ್ರತಿ ಮನೆಗೆ ನಾವು ಆಮಂತ್ರಣ ಕೊಡ್ತಾ ಇದ್ದೀವಿ. ಮೋದಿಜಿಯವರ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅನ್ನುವಂಥದ್ದು. ಹಾಗೆ ಕಾರ್ಯಕರ್ತರಲ್ಲಿ ಮೋದಿಜಿಯವರು ಬರ್ತಾರೆ ಅಂತ ಹೇಳಿ ಸ್ವಾಭಾವಿಕವಾಗಿ ಇಡೀ ವಿಶ್ವದ ಮನಸ್ಸನ್ನು ಹೃದಯವನ್ನು ಗೆದ್ದಂತಹ ಮೋದಿಜಿಯವರು ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೋದಿಜಿಯವರು ಕೂಡ ಮಂಗಳೂರಿನ ಮೇಲೆ ವಿಶೇಷವಾದ ಪ್ರೀತಿ. ಈಗ ತಾವಷ್ಟೇ ಈಗ ಹೇಳಿದ್ರಿ, ಮಂಗಳೂರಿನಲ್ಲಿ ಯಾವ ರೀತಿ ಅಲೆ ಇರುತ್ತೆ, ಜನರ ಒಂದು ಉತ್ಸಾಹ ಹೇಗಿರುತ್ತೆ ಅನ್ನುವಂಥದ್ದನ್ನು ಒಂದ್ಸತಿ ನಾವು ನೋಡಿದಾಗ ಮೋದಿಜಿಯವರು ನ್ಯಾಷನಲ್ ಚಾನೆಲ್ನಲ್ಲಿ ನೋಡಿಕೊಂಡು ಮಂಗಳೂರಲ್ಲಿ ನೋಡಿದ್ವಿ ರೀ, ಅದೆಷ್ಟು ಜನರು, ಸಾಗರ ಸಾಗರ ಜನರಿದ್ರು. ಅದು ಕೂಡ ಇಲ್ಲಿ ಮೈದಾನದಲ್ಲೆಲ್ಲ, ರಸ್ತೆಯ ಹೊರಗಡೆ ಕೇವಲ ಎದ್ದು ಕಾರಿನ ಅದರ ಮೇಲೆ ನಿಂತುಕೊಂಡು ನೋಡಿದಾಗ ಜನವೋ ಜನ ಅಂತ ಅಷ್ಟು ಆಶ್ಚರ್ಯಚಕಿತರಾಗಿ ಒಂದು ಹೇಳಿದರು. ಅದು ಇನ್ನೂ ಕೂಡ ನನಗೆ ಕಣ್ಣೆದುರಿಗೆ ಬರ್ತಾ ಇದೆ. ಅಂತ ಹೇಳಿದರೆ ಮಂಗಳೂರಿನ ಒಂದು ಪ್ರೀತಿಯನ್ನು ಒಂದು ಆಸ್ವಾದಿಸಬೇಕು ಜನರದ್ದು ಅಂತ ನೋಡೋದಕ್ಕೂ ಕೂಡ ಮೋದಿಜಿಯವರು ಬರ್ತಾ ಇದ್ದಾರೆ. ಮತ್ತು ಎಲ್ಲ ಕಾರ್ಯಕರ್ತರಿಗೆ ಮೋದಿಜಿಯವರು ಬರ್ತಾರೋ ಇಲ್ವೋ, ಪುನಃ ದರ್ಶನ ಸಿಗುತ್ತೋ ಇಲ್ವೋ, ಚುನಾವಣೆ ಬರ್ತಾರೋ ಅದು ಇನ್ನೂ ಕೂಡ ಸುದ್ದಿ ಇಲ್ಲಲ್ಲ ಅಂತ ಕೇಳಿದಾಗ ನಿನ್ನೆ ಒಂದು ನಮಗೆ ಬಹಳ ಖುಷಿ ಅಂತ ಹೇಳಿದರೆ ಅದು ಹೇಳಲಾರದಷ್ಟು ಖುಷಿ ಎಲ್ಲ ಕಾರ್ಯಕರ್ತರಲ್ಲಿ. ಒಂದು ವಿದ್ಯುತ್ ಸಂಚಲನ ಆದಷ್ಟು ಖುಷಿ ಬಂತು. ಅದರ ವಿವರಣೆಯನ್ನು ನಾನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. 14ನೇ ತಾರೀಕಿಗೆ ಮಂಗಳೂರಿಗೆ ಮೋದಿಜಿಯವರು ಬರ್ತಾ ಇದ್ದಾರೆ. ಎಲ್ಲರೂ ಮೋದಿಜಿಯವರನ್ನು ಒಂದು ಸತಿ ನೋಡೋದಕ್ಕೆ ಬರೋಣ ಅಂತ ಹೇಳ್ತಾ, ಮತ್ತು ಈ ಮೋದಿಜಿಯವರು ಬಂದ ಮೇಲೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತಲೂ ಮಂಗಳೂರಿನ ಜನ ಈ ಸತಿ ಮತ್ತೊಮ್ಮೆ ಮೋದಿ ಅಬ್ಕಿ ಬಾರ್ 400 ಪಾರ್ ಅನ್ನತಕ್ಕಂಥ ಒಂದು ವಿಷನ್ ಇಟ್ಕೊಂಡು ನಿಂತ್ಕೊಂಡಿದ್ರು. ನಾವು ಕೂಡ ಹೇಳ್ತಿದ್ವಿ ಒಂದು 3 ಲಕ್ಷ ದಾಟುತ್ತೆ ಅಂತ ಹೇಳಿ. ಈಗ ಮೋದಿಜಿಯವರು ಬಂದ ಮೇಲೆ ಆ ಅಂತರ ಏನಿದೆ, ಗೆಲುವಿನ ಅಂತರ 4 ಲಕ್ಷಕ್ಕಿಂತ ಕಮ್ಮಿ ಆಗ್ಲಿಕ್ಕಿಲ್ಲ, ಅದನ್ನು ದಾಟುತ್ತೆ ಅನ್ನುವಂಥದ್ದು. 4 ಲಕ್ಷ ಅಂತ ಹೇಳಿ ದಾಟುತ್ತೆ. ಓಕೆ, ಎಷ್ಟು ಪ್ಲಸ್ ಆಗುತ್ತೆ ಸರ್ ನರೇಂದ್ರ ಮೋದಿ ಅವರ ಈ ಒಂದು ಆಗಮನದಿಂದ? ಸದ್ಯ ಯಾವ ಪ್ಲಸ್ ಬಗ್ಗೆ ಹೇಳ್ತಿದ್ದೀನಿ? ತಮ್ಮ ಒಂದು ಪಾರ್ಟಿಗೆ ಇದು ನಾವು 400+ ಅಂತೇನೆ ಹೋಗ್ತಾ ಇದ್ದೀವಿ. ಪ್ರತಿ ಸತಿ ನೋಡಿ ನಿತಿನ್, ಮಿಷನ್ 272+ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆವಾಗ 282 ಕೊಡ್ತು ಜನರು. ಮತ್ತೆ 300 ದಾಟಬೇಕು ಅಂತ ಹೇಳ್ತಿದ್ವಿ, 303 ಸೀಟುಗಳನ್ನು ಕೊಡ್ತು. ಇವತ್ತು ನಾವು ಹೇಳಿದ್ದು ನಮ್ಮ ಕಾರ್ಯದ ಆಧಾರದ ಮೇಲ್ಗಡೆ ಮೋದಿಜಿಯವರೇ ಹೇಳಿರುವಂಥದ್ದು. BJP 370+ ಯಾಕಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. 370+ ಕೇವಲ BJP NDA 400ಕ್ಕಿಂತ ಹೆಚ್ಚು ಬರುತ್ತೆ ಅನ್ನುವಂಥದ್ದು. ಇಡೀ ದೇಶದಲ್ಲಿ ವಿರೋಧಿಗಳ ಅವಸ್ಥೆ ಏನಿದೆ ಅಂದರೆ ವಿರೋಧಿ ಪಕ್ಷದವರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಘನಸ್ಥಿಕೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಆಕಲನ ಮಾಡುವಾಗಲೂ ಕೂಡ ನಾವು ಇದರದ್ದು ಸ್ಪಷ್ಟವಾಗಿರತಕ್ಕಂಥ ಒಂದು ಚಿತ್ರಣವನ್ನು ಈಗಲೇ ನೋಡ್ತಾ ಇದ್ದೀವಿ. ಇನ್ನು ಈ ರ್ಯಾಲಿಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ, ಕಾವು ಪಡಿತಾ ಇದ್ದ ಹಾಗೇನೆ ನಿಮಗೆ ಈ ಸೀಟುಗಳನ್ನು ಗೆಲ್ಲುವಂಥ ವಿಶ್ವಾಸ, ಅಂತರಗಳನ್ನು ಹೆಚ್ಚಿಸುವಂಥದ್ದು, ಜಯದ್ದು ಇದೆಲ್ಲವೂ BJPಯಲ್ಲಿ ಮತ್ತು ಈ NDA ಮೈತ್ರಿಕೂಟದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತದೆ. ಇದರ ಒಂದು ಸ್ಪಷ್ಟವಾಗಿರುವಂಥದ್ದು ಈಗ ಯಾರು ಕೂಡ ನಿತಿನ್ಜಿ ಎಷ್ಟು ನೀವು ವಿಶ್ಲೇಷಣೆಗಳು ಅಥವಾ ಈ ಒಂದು ಏನು ಹೇಳ್ತಾರೆ ಚುನಾವಣಾ ಸಮೀಕ್ಷೆಗಳನ್ನು ನೀವು ನೋಡಿರ್ಬೋದು, ಎಲ್ಲಿಯೂ ಕೂಡ ನಿಮಗೆ 350ಕ್ಕಿಂತ ಕಮ್ಮಿ ಅಂತ ಹೇಳಿ ಯಾರೂ ಹೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ನೀವು ಯಾರು ಈ ಪ್ರಶಾಂತ್ ಕಿಶೋರ್ ಅನ್ನತಕ್ಕಂಥವರು ಕೂಡ ನಿನ್ನೆ ಅವರು ಕೂಡ ಒಂದು ಸ್ವಲ್ಪ ವಿರೋಧಿ ಪಾಳೆಯ ಸ್ವಲ್ಪ ಆಚೆಂಚೆ ಹೇಳಬಹುದು, ಎಲ್ಲ ತಿರುಗಾಡಿಕೊಂಡು ಬಂದವರು ಅವರು ಕೂಡ ಹೇಳ್ತಾ ಇದ್ದಾರೆ 300ಕ್ಕಿಂತ ಜಾಸ್ತಿ ಬರುತ್ತೆ ಅನ್ನುವಂಥದ್ದು. ಇನ್ನು ಬಹಳಷ್ಟು ರಾಜ್ಯಗಳಲ್ಲಿ ಕಳೆಸತಿ ಸೆಕೆಂಡ್ ಪ್ಲೇಸ್ನಲ್ಲಿ BJP ಇತ್ತು, ಈ ಸತಿ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಅನ್ನುವಂಥದ್ದು. ಇದೆಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ತಮ್ಗಳ ಒಂದು ಗೆಲುವಿನ ಅಂತರ 4 ಲಕ್ಷ ದಾಟುತ್ತೆ ಅಂತ ಹೇಳ್ತೀರಿ? ಹೌದು, ಬಂದ್ಮೇಲೆ ಸದ್ಯದ ಪರಿಸ್ಥಿತಿ ಬಹಳಷ್ಟು ಕಷ್ಟ ಇತ್ತು ತಮ್ಗಳಿಗೆ. 3 ಲಕ್ಷ ಇವತ್ತಿನ ತನಕ ಸ್ವಲ್ಪ ಕಷ್ಟ ಇತ್ತು ತಮ್ಗಳಿಗೆ. ಅಲ್ಲ, ನಾವು 3 ಲಕ್ಷ ಖಂಡಿತ ದಾಟ್ತೀವಿ. ಯಾಕಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ನಮ್ಮ ರೂಟ್ ಲೆವೆಲ್ ಅಲ್ಲಿ ನಾವು ಬೂತ್ ಲೆವೆಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ಬೂತಿನ ಕೆಲಸ ಬಹಳಷ್ಟು ಪ್ರದೇಶಗಳಲ್ಲಿ ಈಗಾಗಲೇ ಒಂದು ರೌಂಡ್ ಆಗಿಬಿಟ್ಟಿದೆ. ಇನ್ನೂ ಕೂಡ ವಿರೋಧಿ ಪಾಳೆಯದವರದು ಇನ್ನೂ ಕೂಡ ತಲುಪಲಿಲ್ಲ. ಇದನ್ನೆಲ್ಲ ನೋಡಿದಾಗ ನಮಗೆ ಆಶ್ವಸ್ತರಾಗಿದ್ದೀವಿ, ಗೆಲ್ತೀವಿ. ಆದರೆ ಹಿಂದಿನದ ರೆಕಾರ್ಡ್ಗಳನ್ನೆಲ್ಲ ಮುರಿಯುವಷ್ಟು ಗೆಲ್ಲಬೇಕು.
ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಮೋದಿಜಿಯವರು. ಈ ಅಷ್ಟು ಕೆಲಸ ಮೋದಿ ಅವರು ಕೆಲಸ ಮಾಡಿದ್ರೆ ನಾವು ಇಲ್ಲಿ ಅವ್ರ ಬಗ್ಗೆ ಕೇಳುವುದು ಸರ್, ಇಲ್ಲಿ ಕೇಳಬೇಕಲ್ಲ ಸರ್ ತಾವುಗಳು. ಮೋದಿ ಅವರು ಕೆಲಸ ಮಾಡ್ತಾರೆ ಹೇಳೋಣ, ಅದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಎಲ್ಲವನ್ನು ಕೊಡ್ತೀನಿ. ಏನೇನು ಕೆಲಸ ಆಗಿದೆ, ಏನಾಗಿದೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾತಾಡೋಣ ಸರ್. ಈಗ ತಾವು ಅಟ್ ಪ್ರೆಸೆಂಟ್ ಈಗ ಚುನಾವಣೆ ನಡೀತಾ ಇದ್ರೆ ಎಷ್ಟು ಆಗ್ತಾ ಇತ್ತು ಅನ್ನೋದು ನನ್ಗಳಿಗೆ ಬೇಕಾಗಿದೆ. ಯಾಕಂದ್ರೆ ಈಗ ಮೋದಿ ಬಂದ್ಮೇಲೆ ಅದು ದುಪ್ಪಟ್ಟು ಆಗ್ತದೆ ಅಂತ ತಾವು 4 ಲಕ್ಷ ಅಂತ ಹೇಳ್ತೀರಿ. ಆದ್ರೆ ಈ ಅಟ್ ಪ್ರೆಸೆಂಟ್ ಈಗ ಚುನಾವಣೆ ನಡೀತಾ ಇದ್ರೆ ಸ್ವಲ್ಪ ಟಫ್ ಇದೆ ಅಂತ ಹೇಳ್ತಾರೆ. ಅಲ್ಲ, ಖಂಡಿತ ಟಫ್ ಇರೋದು ಅದು ಕಾಂಗ್ರೆಸ್ಸಿಗೆ. ಅದು ಅವರು ಯಾವ ರೀತಿ ಯಾವ ಮಾನಸಿಕತೆಯಲ್ಲಿ ಈ ಸತಿಯ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ರು ಅಂತ ಹೇಳಿದರೆ, ಈ ಸತಿ ಅವರ ಸೋಲುವ ಒಂದು ಗ್ಯಾಪ್ ಅನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋಣ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಇಳಿದಿದ್ದಾರೆ ಈಗಾಗಲೇ. ಅದಕ್ಕೋಸ್ಕರ ಅವರು ನಮ್ಮಲ್ಲಂತೂ ಹೊಸ ಪ್ರಯೋಗಗಳು ನಡೀತಾ ಇರುತ್ತೆ. ಅದು ನಿತಿನ್ಜಿ ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಈಗ ಅವರು ಕೂಡ ಒಂದು ಹೊಸ ಪ್ರಯೋಗ ಅಂತ ಮಾಡ್ಲಿಕ್ಕೆ ಹೋಗಿದ್ದಾರೆ. ಹೆಸರನ್ನೆಲ್ಲ ಕೂಡ ಬದಲಾವಣೆ ಮಾಡುವಂಥದ್ದೆಲ್ಲ ಆಯಿತು. ಹೀಗೆ ಟ್ಯಾಕ್ಟಿಕ್ಸ್ಗಳನ್ನು ಮಾಡ್ತಿದ್ದಾರೆ. ಮತ್ತು ಮಾತನಾಡುವಾಗಲೂ ಕೂಡ ಬಹಳಷ್ಟು ಸತಿನ ಅವರ ಅಭ್ಯರ್ಥಿಗಳು ತಪ್ಪಿದ್ದುಂಟು, ಮತ್ತು ಅದನ್ನು ಬದಲಾಯಿಸಿದ್ದುಂಟು. ಅಂದರೆ ಇದೆಲ್ಲ ಏನು ವಾತಾವರಣ ಇದೆ, ಅದರಿಂದ ಯಾವ ರೀತಿಯಲ್ಲಿ ಅವರು ಶಿವರಿಂಗ್ ಆಗಿದ್ದಾರೆ ಅನ್ನುವಂಥದ್ದನ್ನು ದ್ಯೋತಕವಾಗಿ ಅದು ತೋರಿಸ್ತಾ ಇದೆ. ಇರಲಿ, ಅವ್ರದ್ದು ಏನು ವಿಚಾರ ಇರಲಿ, ಅದು ನಮ್ಮ ವಿಚಾರ ಏನು, ನಾವು ಏನು ಜನರಿಗೆ ಬೇಕು, ನಾವು ಹೇಗೆ ಜನರನ್ನು ಇದ್ರ ಬಗ್ಗೆ ಜಾಗೃತಗೊಳಿಸಬೇಕು ಅನ್ನುವಂಥ ನೆಲೆಯಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ, ನಾನೀಗ ಮೋದಿಜಿ ಅವರ ಸಾಧನೆ ಮಾಡಬೇಕು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಈ ಸಮಯ ಸಾಕಾಗಲ್ಲ ಸರ್. ಈಗ ಮೋದಿ ಮ್ಯಾಜಿಕ್ ಅನ್ನುವಂಥದ್ದು ತಾವು ಹೇಳ್ತೀರಿ, ತಾವು ಇನ್ನೂ ಕೂಡ ನಂಬಿರುವಂತದ್ದು, ಇಲ್ಲಿ ಚುನಾವಣೆಗೆ ಹೋಗ್ತಾ ಇರುವಂತದ್ದು ಮ್ಯಾಜಿಕ್ನ ಬಗ್ಗೆ ಇಲ್ಲ, ನಾವು ಲಾಜಿಕ್ನ ಬಗ್ಗೆ ಮಾತ್ರ ಹೇಳ್ತೀವಿ. ಇಲ್ಲ, ಮೋದಿ ಮ್ಯಾಜಿಕ್ ಒಂದ್ ಕಡೆ, ಮೋದಿ ಲಾಜಿಕ್ ಅದು. ಓಕೆ, ಮೋದಿ ಲಾಜಿಕ್ ಅಂತ ಹೇಳಿ. ಓಕೆ, ಒಂದ್ ಕಡೆ ಮೋದಿ, ಮತ್ತೊಂದ್ ಕಡೆ ಹಿಂದುತ್ವ ಅನ್ನೋ ಹೆಸರಿನ ಮೇಲೆ ತಾವುಗಳು ಚುನಾವಣೆ ಹೋಗ್ತಾ ಇರುವಂತದ್ದು. ಮೋದಿ ಅಂತ ಬಂದಾಗ ಮೋದಿ ಬಿಟ್ರೆ ಬಿಜೆಪಿಯವರಿಗೆ ಬೇರೆ ಏನಿಲ್ಲ ಅನ್ನುವಂಥದ್ದು. ಒಂದ್ ಸೆಕೆಂಡ್ ಅದೇ ಕಾಯ್ತಾ ಇದ್ರಿ, ಚಿಕ್ಕಬಳ್ಳಾಪುರದಿಂದ ಶಿಫ್ಟ್ ಆಗುತ್ತೆ ಮಂಗಳೂರಿಗೆ ಬಂದಿದೆ ಅಂತ ಬಂದಾಗ, ಎಸ್ ಮೋದಿ ಬಿಟ್ರೆ ಬೇರೆ ಏನಿಲ್ವಾ ತಮ್ಗಳಲ್ಲಿ? ಮೋದಿ ಬಿಟ್ರೆ ಬೇರೆ ಏನಿಲ್ವಾ ಅಂತ ಹೇಳಿದ್ರೆ, ಮೋದಿಯನ್ನು ಒಬ್ಬ ಇಷ್ಟು ವಿಶ್ವನಾಯಕರಾಗಿ ಮೋದಿಜಿಯವರು ಬೆಳೆದಿದ್ದಾರೆ. ಕಾರಣ ಯಾರು? ಕಾರಣ ನಮ್ಮಂಥ ಕಾರ್ಯಕರ್ತರು. ಮೋದಿಜಿಯವರೇ ಹೇಳ್ತಾರೆ, ನಮ್ಮಂಥ ಕಾರ್ಯಕರ್ತರು, ನಮ್ಮ ಒಂದು ವಿಶಾಲವಾಗಿರತಕ್ಕಂತಹ ನಮ್ಮ ಸಂಘ ಪರಿವಾರ ಇರಬಹುದು, ಇವೆಲ್ಲವೂ ಶ್ರಮಪಟ್ಟು ಈ ದೇಶವನ್ನು ಮುಂದಕ್ಕೆ ತರಬೇಕು. ಮೋದಿಜಿಯವರು ಗೆಲ್ತಾರೆ ಅಂತ ಹೇಳಿದ್ರೆ ದೇಶ ಗೆಲ್ತಾರೆ, ದೇಶ ಗೆಲ್ಲುತ್ತೆ. ಈ ದೇಶವನ್ನು ಗೆಲ್ಲುವುದಕ್ಕೋಸ್ಕರ ಮೋದಿಜಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರುವುದು. ಯಾಕೆ ಅಂತ ಹೇಳಿದ್ರೆ, ಈ ದೇಶವನ್ನು ಗೆಲ್ಲಿಸಬೇಕು, ಈ ದೇಶವನ್ನು ಉನ್ನತ ಸ್ಥಾನದಲ್ಲಿ ಇಡಬೇಕು. 11ನೇ ಸ್ಥಾನದಲ್ಲಿ ಇರತಕ್ಕಂತಹ ಈ ದೇಶ 2014ರಲ್ಲಿ ಇವಾಗ ಈ ಗಿರೋನಾ ಎಲ್ಲವೂ ದಾಟಿದಂತೆ 140-150 ಕೋಟಿ ಇರತಕ್ಕಂಥ ನಮ್ಮ ದೇಶ. ಅಷ್ಟೇ ಸಾಕ, ಇಲ್ಲೇ ನಮ್ಮ ದೇಶದಲ್ಲೇ, ನಮ್ಮ ದೇಶದೊಳಗಡೆನೆ ಆದಷ್ಟು ಆತಂಕವಾದಿಗಳು ಇರಬಹುದು, ಈ ಕಿಡಿಗೇಡಿಗಳು ಇರಬಹುದು, ಒಳ್ಳೆಯದನ್ನು ಸಹಿಸ್ಲಿಕ್ಕಾಗದಿಲ್ಲ ಇರುವಂಥ ಹಲವು ಜನರ ಆ ಸವಾಲುಗಳನ್ನೆಲ್ಲ ಎದುರಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ 11ನೇ ಸ್ಥಾನದಲ್ಲಿ ಇರತಕ್ಕಂಥ ನಮ್ಮ ದೇಶ ಇವಾಗ 5ನೇ ಆರ್ಥಿಕ ಮಹಾಶಕ್ತಿಯಾಗಿ ಬೆಳೆದಿದೆ. ಇನ್ನು ನಾವು ಹೇಳೋದಲ್ಲ ರೀ, ವಿಶ್ವದ ಜನರೇ ಹೇಳ್ತಾ ಇದ್ದಾರೆ, ವಿಶ್ವದ ಅನೇಕ ದೇಶಗಳು ಹೇಳ್ತಾ ಇದ್ದಾವೆ. ಏನು ಅಂತ ಹೇಳಿದ್ರೆ, ಮುಂದಿನ 2 ವರ್ಷಗಳಲ್ಲಿ ಮೊದಲ 3ನೇ ಸ್ಥಾನದಲ್ಲಿ ಭಾರತ ಇರುತ್ತೆ. ನಮಗೆ ಅಷ್ಟರಲ್ಲೂ ಕೂಡ ತೃಪ್ತಿ ಇಲ್ಲ ಮೋದಿಜಿಯವರಿಗೆ. ಮುಂದಿನ ನಮ್ಮ ಭಾರತ ಸ್ವತಂತ್ರ ಆಗುತ್ತಲ್ಲ, ಸ್ವತಂತ್ರ ಆಗಿ 100 ವರ್ಷ ಆಗುತ್ತಲ್ಲ, ಅಂದಿನ ಸಂದರ್ಭದಲ್ಲಿ ಇಡೀ ವಿಶ್ವದ ಅತ್ಯಂತ ದೊಡ್ಡದಾಗಿರತಕ್ಕಂಥ ರಾಷ್ಟ್ರ, ದೇಶ, ಆರ್ಥಿಕತೆ ಅದು ನಮ್ಮದಾಗಿರುತ್ತೆ. ಬರೋಣ. ಜೊತೆಗೆ ನಾನು ಇನ್ನು ಮುಂದಕ್ಕೆ ಜನರ ಕರೆಗಳನ್ನ ನಾನು ತೆಗೆದುಕೊಳ್ತೇನೆ. ಯಾಕಂದ್ರೆ ತಮ್ಮ ಅಭಿಪ್ರಾಯ ಏನು, ತಮ್ಮ ಒಪಿನಿಯನ್ ಏನು, ತಮ್ಮ ವಿಚಾರ ಏನು? ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಬಂದಾಗ ಈ ಚುನಾವಣಾ ಲೆಕ್ಕಾಚಾರಗಳೇ ತಲೆ ಕೆಳಗಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಕಾಂಗ್ರೆಸ್ಸಿಗೆ ಇನ್ನೂ ಬಹಳಷ್ಟು ಕಷ್ಟ ಇರುತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ಒಂದು ವರ್ಚಸ್ಸಿನ ಮೇಲೆ ಈ ಕರಾವಳಿ ಭಾಗದ ಜನರು ವೋಟ್ ಹಾಕ್ತಾರೆ, ಮತ ಹಾಕ್ತಾರೆ ಅನ್ನೋ ವಿಚಾರಗಳು ಇವೆ. ಸೊ ಹಾಗಿದ್ದಾಗ ನಾನು ಪ್ರಥಮ ಕರೆದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಯಾಕಂದರೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಒಂದು ಕಾರಣಕ್ಕೋಸ್ಕರ ಕರೆ ಮಾಡ್ತೀರಾ, ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಸರ್, ಈಗ ಮೋದಿ ಮುಖ ನೋಡಿದ್ರೆ ವೋಟ್ ಬರುತ್ತಾ, ಮತ ಬರುತ್ತಾ ಅನ್ನೋಂಥ ಪ್ರಶ್ನೆ. ಯಾಕಂದರೆ ಮೋದಿ ಅವರು ಏನು ರೋಡ್ ಶೋ ಮಾಡಿದರೆ ಅಥವಾ ಸಮಾವೇಶ ಮಾಡಿದರೆ ಅಲ್ಲಿ ವೋಟ್ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಹಿಂದೆ ವಿಧಾನಸಭಾ ಚುನಾವಣೆಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಮೋದಿ ಅವರು ರೋಡ್ ಶೋ ಮಾಡಿದಂಥ ಕ್ಷೇತ್ರಗಳು ಸೋತಿತ್ತು.
ತದನಂತರ ಅಲ್ಲಿ ಗೋಮೂತ್ರವನ್ನ ಹಾಕಿ ಸ್ವಚ್ಛಗೊಳಿಸಿದಂಥ ಪ್ರಸಂಗಗಳು ಕೂಡ ತಮ್ಗಳಿಗೆ ನಡೆದಿತ್ತು, ಗೊತ್ತಿತ್ತು. ಆ ಭಾಗದಲ್ಲಿ ಕಾಂಗ್ರೆಸ್ನವರೇ ಗೆದ್ದಿದ್ರು. ಆ ರೀತಿ ಇದ್ದಾಗ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗುತ್ತಾ? ಮೋದಿಜಿಯವರೇ ಸ್ವತಃ ಹೇಳಿದ್ದಾರೆ. ಓಕೆ, ಬರ್ತೇನೆ. ಮೋದಿ ಮ್ಯಾಜಿಕ್ ಗಿಜಿಕ್ ಏನೂ ಅಲ್ಲ, ನಾವು ಮಾಡಿದ ಕೆಲಸ, ಆ ಕೆಲಸದ ರಿಸಲ್ಟ್ ಅದರಲ್ಲಿ ಹೇಳುವಂಥದ್ದು. ಕೇವಲ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದ ಕೂಡಲೇ ಜನರು ಮರಳಾಗ್ತಾರೆ, ಅದರ ಮುಖಾಂತರ ನಾವು ಗೆದ್ದುಕೊಂಡು ಬರ್ತೇವೆ ಅಂತ ಹೇಳಿ. ಇವಾಗ ಕಾಂಗ್ರೆಸ್ ಹೇಳಿತ್ತಲ್ಲ, 2,000 ಕೊಡ್ತೀವಿ, 200 ಯೂನಿಟ್ ಕೊಡ್ತೀವಿ, ಇದೆಲ್ಲ ಸುಳ್ಳು ಹೇಳಿಕೊಂಡು ಏನು ಬರುತ್ತೆ. ಆದರೆ ವಾಟ್ ನೆಕ್ಸ್ಟ್? 1.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಇನ್ನು ದಿವಾಳಿ ತನಕ ಬರುತ್ತೆ. ಅದರ ನಂತರ ಏನಾದ್ರೂ ಭವಿಷ್ಯ? ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್ ಕ್ಯಾರಿ ಆನ್. ಅದೇ ಹೇಳ್ತಾ ಇದ್ದೆ, 1.5 ಲಕ್ಷ ಕೋಟಿ ಸಾಲ ಮಾಡಿದೆ, ಅದರ ಮುಂದಿನ ಸ್ಥಿತಿ ಹೇಗಾಗಿರಬಹುದು ಅಂತ ಹೇಳಿ ನಿಮ್ಗೆ ಊಹಿಸಬಹುದು. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಕೇರಳ ಗೌರ್ಮೆಂಟ್ ನಮ್ಗೆ ಇನ್ನೂ ಸಾಲ ಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು, ದಿವಾಳಿ ಮಾಡಿ ಹಾಕ್ತೀರಾ ಅಂತ. ಈಗ ಸಿದ್ದರಾಮಯ್ಯ ಅದರ ಹಿಂದೆ ನಿಲ್ಲಕ್ಕೆ ಹೋಗಿದ್ದಾರೆ. ಯಾಕೆ? ಇವರೇ ಮಾಡಿದಂತಹ ಇವರೇ ಮಾಡಿದಂತಹ ಕಮಿಟ್ಮೆಂಟ್ಗಳು ಮಂಗಳೂರಿಗೆ ಬರ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡೋಣ ಸರ್. ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಬಂದಾಗ ಎಷ್ಟು ಎಫೆಕ್ಟ್ ಆಗುತ್ತೆ ಈ ಮೋದಿ ಅಲೆ? ಯಾಕಂತ ಬಂದಾಗ ನಾನು ಅದರ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದ್ರೆ ಈ ರಾಜಕೀಯ ಲೆಕ್ಕಾಚಾರಗಳನ್ನ ಹೊರತಾಗಿ, ಅಭಿವೃದ್ಧಿ ಅನ್ನೋ ಲೆಕ್ಕಾಚಾರಗಳನ್ನು ಹೊರತಾಗಿ ಈ ಜಿಲ್ಲೆಯ ಜನರು ತಲೆ ಕೆಡಿಸಿಕೊಂಡಿರುವಂತದ್ದೇ ಒಂದು ಧರ್ಮದ ವಿಚಾರವಾಗಿ, ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ಎಮೋಷನಲ್ ವಿಚಾರವಾಗಿ, ಜೊತೆಗೆ ಮೋದಿ ಅನ್ನುವಂಥ ಫ್ಯಾಕ್ಟರ್ ವಿಚಾರವಾಗಿ ಈ ಭಾಗದ ಜನರು ತಲೆ ಕೆಡಿಸಿಕೊಂಡಿರುವಂತದ್ದು. ಹಾಗಿದ್ದಾಗ ನಾನು ಈ ಮೋದಿ ಫ್ಯಾಕ್ಟರ್ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದೇ ನನ್ನ ವಿಚಾರ, ಇವತ್ತಿನ ಚರ್ಚೆ. ಸೊ ಹಾಗಿದೆ, ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನನ್ನ ಹೆಸರು ಕಿರಣ್ ಅಂತ ಹೇಳಿ ಮಾತಾಡುದು. ಕಿರಣ್ ಅವರು? ಎಸ್ ಸರ್, ಕಿರಣ್ ಅವರೇ ಮಾತಾಡಿ ಸರ್. ಏನಿಲ್ಲ, ಈಗ ನಿಮ್ಮ ಇದು ನಾವು ಲೈವ್ ನೋಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಬಂದಾಗ 3 ಲಕ್ಷ ಇದ್ದವರಿಗೆ 4 ಲಕ್ಷಕ್ಕೆ ಲೀಡ್ ಅಲ್ಲಿ ಆಗ್ತದೆ ಅಂತ ಹೇಳಿಕೊಂಡು ನಾವು ಚರ್ಚೆ ನೋಡ್ತಾ ಇದ್ದೇವೆ. ಅದೇ ತರ ನರೇಂದ್ರ ಮೋದಿ ಬಂದ ನಂತರ ರಾಹುಲ್ ಗಾಂಧಿ ಬಂದ್ರೆ 4 ಲಕ್ಷ ಇದ್ದು ವಾಪಸ್ 2 ಲಕ್ಷಕ್ಕೆ ಹಿಂದೆ ಬರ್ಲಿಕ್ಕಿಲ್ವಾ ಅಂತ ಹೇಳಿಕೊಂಡು ಒಂದು ಪ್ರಶ್ನೆ. 4 ಲಕ್ಷ ಇದ್ದದ್ದು 2 ಲಕ್ಷಕ್ಕೆ ಬರ್ಲಿಕ್ಕಿಲ್ವಾ ಅಂತ ಹೇಳಿ? ಹೌದು, 4 ಲಕ್ಷಕ್ಕೆ ಜಾಸ್ತಿ ಆಗಿ ರಾಹುಲ್ ಗಾಂಧಿ ಬಂದ ಕೂಡಲೇ ಅದು ಸೀದಾ 2 ಲಕ್ಷಕ್ಕೆ ಬರ್ಲಿಕ್ಕಿಲ್ವಾ ಅಂತ ಹೇಳಿ. ಕಿರಣ್ ಅವರೇ, ನಾನು ಹೇಳ್ತೀನಿ, ರಾಹುಲ್ ಗಾಂಧಿ ಏನಾದ್ರು ಬಂದ್ರೆ 4 ಲಕ್ಷ ಇದ್ದದ್ದು ನಮ್ದು ಹೋಪ್ಸು 5 ಲಕ್ಷಕ್ಕೆ ಹೋಗ್ಬೋದೇನೋ. ಅದಕ್ಕೋಸ್ಕರ ಅವರನ್ನು ಕರೆಸ್ಲಿಕ್ಕೂ ಇಲ್ಲ, ಅವರನ್ನು ನೋಡಿಬೇಕಿದ್ರೆ. ಓಕೆ, ಎಸ್ ಕಿರಣ್, ಇದು ತಮ್ಮ ಪ್ರಶ್ನೆ ಅಲ್ವಾ? ಹೌದು ಸರ್, ಅಷ್ಟೇ ಉತ್ತರ ಸಿಕ್ಕಿತ್ತು. ಓಕೆ, ಸರಿ ಸರ್, ಥ್ಯಾಂಕ್ ಯು. ಇದು ಕಿರಣ್ ಅವರ ಪ್ರಶ್ನೆಗಳು. ಎಸ್ ಸರ್, ಎಷ್ಟು ವರ್ಕೌಟ್ ಆಗುತ್ತೆ ಮೋದಿ ಫ್ಯಾಕ್ಟರ್ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಬಹಳ ಕಡೆಗಳಲ್ಲಿ ಹೋದಾಗ ವಿಧಾನಸಭಾ ಚುನಾವಣೆಯಿಂದ ಎಲ್ಲೊಂದ್ ಕಡೆ ಮೋದಿ ಫ್ಯಾಕ್ಟರ್ ಜಾಸ್ತಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು. ಯಾಕಂದ್ರೆ ಹಿಂದೆ ಇದ್ದಂಥ ಚಾರ್ಮ್ ಈಗಿಲ್ಲ. ಕಳೆದ ಬಾರಿ ಗೋಲ್ಡ್ ಫಿನ್ ಸಿಟಿ ಕೂಡ ನರೇಂದ್ರ ಮೋದಿ ಅವರು ಬಂದಿದ್ರು. ಈ ಹಿಂದೆ ಇದ್ದಂಥ ಚಾರ್ಮ್ ಈ ಬಾರಿ ಇರಲಿಲ್ಲ ಅಂತ ಬಹಳಷ್ಟು ಜನರು ಈ ಭಾಗದ ಜನರೇ ಹೇಳಿದ್ರು. ಸೊ ಹಾಗಿದ್ದಾಗ ಅದೇ ಫ್ಯಾಕ್ಟರ್ ಅಂದ್ರೆ 15 ವರ್ಷಗಳ ಕಾಲ ನಡೆಯುತ್ತಾ ಅಥವಾ ಈಗಲೂ ಕೂಡ ನಡೆಯುತ್ತಾ ಅದೇ ಫ್ಯಾಕ್ಟರ್? ಏನು ಹೇಳ್ತೀರಿ? ಈಗಷ್ಟೇ ಮೋದಿಜಿಯವರು 10 ವರ್ಷ ಆಯಿತು. ಇವಾಗ ಮೋದಿಜಿಯವರ ಸಾಧನೆ ಏನು ಅದು ಮಾತಾಡೋದು ಸರ್. ಮೋದಿಜಿಯವರ ಸಾಧನೆ ಏನು ಅದು ಮಾತ್ರ ಮಾತಾಡೋದು. ಯಾಕೆ ಹೇಳಿದ್ರಿ? ನೀವು ಹೇಳಿದ್ರಿ ಕರ್ನಾಟಕದಲ್ಲಿ ಅಲ್ಲಲ್ಲಿ ಅದೇ ಮೇನ್ ಇಶ್ಯೂ ಆಗಿರುವಂಥದ್ದು, ಏನು ಕರ್ನಾಟಕದಲ್ಲಿ ಸೋತಿತ್ತು ಅಂತೇಳಿ. ಅದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ. ಮಾಯಾಜಾಲವನ್ನು ಹರಡಿದ್ರು, ನೀವು ಹೇಳಿದಾಗೆ ಮ್ಯಾಜಿಕ್ನಿಂದ ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಿದ್ರು. ಅವರ ಮ್ಯಾಜಿಕ್ ಲಾಜಿಕ್ ಆಗಿ ಈಗ ಪರಿವರ್ತನೆ ಆಗ್ತಿಲ್ಲ. ಅದೇ ನೀವು ಮೊನ್ನೆ ನಡೆದಂತಹ ರಾಜಸ್ಥಾನ, ಮಧ್ಯಪ್ರದೇಶ, ಯಾರಾದ್ರೂ ಅಷ್ಟು ಊಹಿಸಿಕೊಂಡಿದ್ರೆ ಮಧ್ಯಪ್ರದೇಶದಲ್ಲಿ ಅಷ್ಟೊಂದು ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಹೇಳಿ? ಎಲ್ಲ ರಾಜಸ್ಥಾನದಲ್ಲಿ ಅವರ ಗೌರ್ಮೆಂಟೇ ಇತ್ತು ಅಲ್ವಾ? ಅವರು ಅಷ್ಟು ಯಾತ್ರೆಗಳನ್ನೆಲ್ಲ ಮಾಡಿದ್ರು, ಎಲ್ಲವೂ ಸರಿ. ಏನಾಯ್ತು? ಅಲ್ಲ, ಇಲ್ಲಿಯ ಫ್ಯಾಕ್ಟರ್ಗಳು ಅಲ್ಲಿಯ ಫ್ಯಾಕ್ಟರ್ಗಳು ವರ್ಕೌಟ್ ಆಗುವಂಥದ್ದು ಬಹಳಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ. ಸೊ ಹಾಗಿದ್ದಾಗ ನಾನು ಕೇಳ್ತಾ ಇರುವಂಥದ್ದು, ಮೋದಿಯ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಸರ್. ಮೋದಿಯ ಫ್ಯಾಕ್ಟರೇ ವರ್ಕೌಟ್ ಆಗುವಂಥದ್ದು, ಮೋದಿಯ ಫ್ಯಾಕ್ಟರೇ ವರ್ಕೌಟ್ ಆಗುವಂಥದ್ದು. ಮತ್ತು ನಮಗೆ ಅಂತೂ ಇಷ್ಟು ಒಳ್ಳೆ ಫೇಸ್ ಇದೆ, ಮೋದಿಜಿಯವರಂತೂ ಫೇಸ್ ಇದೆ. 2014ಕ್ಕಿಂತ ಮುಂಚೆ ಮೋದಿಜಿಯವರ ಪರಿಚಯ ಅಥವಾ ಅವರ ಈ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ ಕಾರ್ಯದ ಬಗ್ಗೆ ಅಷ್ಟೊಂದು ಇತ್ತೇನು? ವಿನ್ನಾದ್ವಿ. ಅದಕ್ಕಿಂತ ಮುಂಚೆ 2009ರಲ್ಲಿ ಮೋದಿಜಿಯವರು ಯಾರು ಅಂತ ಹೇಳಿ ನಮ್ಮ ಕರ್ನಾಟಕಕ್ಕೆ ಅಷ್ಟೊಂದು ಫ್ಯಾಕ್ಟ್ರಿ ಇತ್ತೇನು? ವಿನ್ನಾದ್ವಿ. 2004ರಲ್ಲಿ ವಿನ್ನಾದ್ವಿ. ಅದಕ್ಕಿಂತ ಮುಂಚೆ 99ರಲ್ಲಿ ವಿನ್ನಾದ್ವಿ. 91ರಿಂದ 33 ವರ್ಷಗಳ ಕಾಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ BJPಯ ಕೈ ಹಿಡಿದುಕೊಂಡು ಬರ್ತಾ ಇದ್ದಾರೆ. ಯಾವ್ಯಾವ ಫ್ಯಾಕ್ಟರ್ಗಳ ಬಗ್ಗೆ ಮಾತಾಡ್ಬೋದು ನಾವು? ಯಾವ್ಯಾವ ಫ್ಯಾಕ್ಟರ್ಗಳ ಬಗ್ಗೆ ಹೇಳ್ತೀವಿ? ಮೋದಿಜಿಯವರು ಸ್ವತಃ ಹೇಳ್ತಾರೆ, ನಾವು ಮಾಡಿದ ಕೆಲಸದ ಮೇಲ್ಗಡೆನೆ ಜನ ಓಟ್ ಹಾಕುವಂಥದ್ದು.
ಇವತ್ತು ನಾಳೆ ನಾವು ಭರ್ಜರಿಯಾಗಿ ಗೆಲ್ತೇವೆ ಅಂತ ಹೇಳಿದರೆ ಅದು BJPಯವರು ಮಾಡಿರತಕ್ಕಂಥ ಕೆಲಸ, ಮೋದಿಜಿಯವರ ಸಾಧನೆ, ಮೋದಿಜಿಯವರ ಮತ್ತು ಆ ಇಡೀ ಒಂದು ಕೇಂದ್ರದ ಒಂದು ಏನು ಪಡೆ ಇದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಇದೆ, ಅದರಲ್ಲಿ ಅಷ್ಟು ಜನ ಮಂತ್ರಿಗಳಿದ್ದಾರೆ, ಒಬ್ಬರ ಮೇಲೆ ಕೂಡ ಎಲಿಗೇಷನ್ಸ್ ಇಲ್ಲ. ಸುಳ್ಳು ಎಲಿಗೇಷನ್ ಹಾಕಿದ್ರಲ್ವ ಕಳೆದ ಸತಿ ಚೌಕಿದಾರ್ ಚೋರ ಅಂತ. ಏನಾಯ್ತು ಅದೆಲ್ಲ? ಸರಿ, ಈಗ ಓಕೆ ಈಗ ಬರೋಣ. ತಾವು ಹೇಳಿದ್ರಿ ಈ ಭಾಗದ ಜನರ ಕೆಲಸಗಳು ಆ ರೀತಿ ಇದೆ ಅನ್ನುವಂಥದ್ದು. ಮೋದಿ ಫ್ಯಾಕ್ಟರಿ ಇಲ್ಲದಿದ್ರು ಕೂಡ ನಾವುಗಳು ಗೆಲ್ತೀವಿ ಅನ್ನುವಂಥ ವಿಚಾರಗಳನ್ನ ತಾವುಗಳು ಹೇಳ್ತೀವಿ. ಅಲ್ಲ, ಮೋದಿ ಫ್ಯಾಕ್ಟರಿ ಇಲ್ಲದೆ ಗೆಲ್ಲುವುದು ಅಂತ ಹೇಳಿದ್ರೆ ಅರ್ಥ ಏನು? ಮೋದಿ ಫ್ಯಾಕ್ಟರೀಸೇ ಅಂತ ಒಂದು ಸೂಪರ್ ಆಗಿರ್ತಕ್ಕಂಥ ನೀವು ನಿಮ್ಮ ಭಾಷೆ ನನಗೆ ಬಾಯಿಗೆ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಜನರು ಕನ್ಫ್ಯೂಸ್ ಆಗ್ತಾರೆ. ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ ಮೋದಿ ಬಂದ ಮೇಲೆ? ಎಸ್, ಎಲ್ಲ ಉಲ್ಟಾ ಪಲ್ಟಾ. ನರೇಂದ್ರ ನಂಬರ್ 1 ಪ್ರಧಾನಿ ನಮ್ಮ ದೇಶದ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ಗೊತ್ತಾ, ಇವರು ಮನಸ್ಸಿಲ್ಲದಾಗಿ ಮಾಡ್ತಾರೆ ಯಾರು ಬಿಜೆಪಿನವರು. ಇಲ್ಲಿ ಅವ್ರು ಎಷ್ಟು ಒಂದು ಸೂಕ್ಷ್ಮದಲ್ಲಿ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವರು. ಮತ್ತೆ ಇವರು ನೋಡಿ, ಅಲ್ಲಿ ಜಾಸ್ತಿ ವರ್ಕೌಟ್ ಆಗಿದೆ ರಾಜ್ಯೋತಿ ಮತ್ತೆ 2000 ಗ್ಯಾರಂಟಿಯಲ್ಲಿ. ಅದು ನಂಬರ್ 1 ನಲ್ಲಿ ಉಂಟು ಈಗ. ಯಾವುದು ಕಾಂಗ್ರೆಸ್ ಅದರಲ್ಲಿ ಕರ್ನಾಟಕದಲ್ಲಿ. ಈಗ ಸರ್, ಈಗ ಹೇಳಿ ಇದನ್ನು ಯಾವ ರೀತಿ ಅವರು ಮೇಂಟೆನೆನ್ಸ್ ಮಾಡ್ತಾರೆ? ಈಗ ನರೇಂದ್ರ ಮೋದಿ ಅವರ ಈ ಒಂದು ಆಗಮನದಿಂದ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ, ಬಿಜೆಪಿಗೆ ಪ್ಲಸ್ ಆಗ್ತದೆ ಅಂತ ಹೇಳ್ತಾರೆ ಸರ್. ಬಿಜೆಪಿ ಅವ್ರು ಏನ್ ಹೇಳ್ತೀರಿ? ನೋಡಿ, ಇವರು ಜನರು ನೋಡುದು, ಅವರವ್ರ ಜೀವನ ನೋಡುದು ನೋಡಿ, ಅಂತ ಒಂದು ಯಾವ್ದು ಕೊಡುಗೆ ಇಲ್ಲ ಬಿಜೆಪಿಯಿಂದ. ಅಂದ್ರೆ ಈಗ ನೋಡಿ, ಯಾವ್ದು ಕೂಡ ನಿಮ್ಮಲ್ಲೇ ನಾನು ಕೇಳ್ತೀನಿ ಸರ್, ಯಾಕಂದ್ರೆ ಮೋದಿ ಅವರು ಬಂದ್ರೆ ಏನೋ ಒಂದ್ ಕಡೆ ಮ್ಯಾಜಿಕ್ ನಡೆಯುತ್ತೆ, ಜನರು ಮೋದಿಯ ಮುಖ ನೋಡಿ ಬಿಜೆಪಿಗೆ ವೋಟ್ ಹಾಕ್ತಾರೆ, ಅಲ್ಲಿ ತಮ್ಮ ಈಗ ಆಗುದಿಲ್ಲ ನೋಡಿ. ಈಗ ಈ ಗ್ಯಾರಂಟಿ ಇದರಿಂದ ಏನ್ ಮಾಡಕ್ಕೆ ಆಗಲ್ಲ, ಮ್ಯಾಜಿಕ್ ಅಷ್ಟು. ಈಗ ಹಾಗಾದ್ರೆ ನೀವು ಹೇಳ್ತೀರಿ ಮೋದಿ ಅವರು ಮಂಗಳೂರಿಗೆ ಬಂದ್ರು ಕೂಡ ಕಾಂಗ್ರೆಸ್ಗೆ ಇದರಿಂದ ನಮ್ಮ ಮೈನಸ್ ಆಗಲ್ಲ ಅಂತ ಹೇಳ್ತೀರಾ? ಪದ್ಮರಾಜ್ ಅವರಿಗೆ ಮೈನಸ್ ಆಗಲ್ಲ, ಮತ್ತೆ ಯಾವ್ದಾರ ಒಂದು ಮಹಿಳೆಯರಿಗೆ ಯಾವ್ದಾರ ಒಂದು ಕೊಡುಗೆ ಏನಾದ್ರು ಕೊಟ್ಟಿದ್ರೆ ಮತ್ತೆ ಗೆಲ್ಬಹುದು. ಈಗ ಅಂದ್ರೆ ತಾವು ಮೋದಿಯ ಮುಖ ನೋಡಿ ವೋಟ್ ಹಾಕುವಂತ ವ್ಯಕ್ತಿಗಳ ಸಾಲಿಗಿಲ್ಲ. ಆಗ್ತಾರೆ, ಆದ್ರೆ ಜೀವನ ನೋಡ್ತಾರಲ್ಲ ಸರ್. ನೋಡಿ, ಒಂದು ಮನೆ ನಡೆಸು ಯಾವ ರೀತಿ ಅಂತ ಅದನ್ನ ನೋಡ್ತಾರೆ ಹೆಣ್ಮಕ್ಳು. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ತಮ್ಮ ಹೆಸರು ಸರ್? ರವೀಂದ್ರ ಅವ್ರು ಎಲ್ಲಿಂದ ಸರ್? ನಾನು ಮುಂಚೆ ಜಪ್ ಮಾರ್ಕೆಟ್ ಅಲ್ಲಿ ಇದ್ದೆ. ಓಕೆ, ಮಂಗಳೂರು ಜಪ್ ಮಾರ್ಕೆಟ್ ಅಂತ ಗೊತ್ತಿತ್ತ ನಿಮ್ಗೆ? ಎಸ್, ಮಾತಾಡಿ ಸರ್, ಮಾತಾಡಿ. ಹೇಳಿ ಸರ್, ಮಾತಾಡಿ. ಈಗ ನರೇಂದ್ರ ಮೋದಿ ಅವರ ಮಂಗಳೂರಿಗೆ ಆಗಮನದಿಂದ ಬಿಜೆಪಿಗೆ ಎಲ್ಲ ಗೊತ್ತುಂಟು ನನಗೆ. ಈಗ 76 ವರ್ಷ ಬರ್ತದೆ ಈಗ. ಆಗ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಎರಡೇ ಇದ್ದಿದ್ದು. ಓಕೆ, ಸರಿ. ನೋಡಿ, ಹಾಗೆ ನಮ್ಗೆ ಮಂಡಲ ಪಂಚಾಯತ್ ಒಂದು 7ನೇ ಕ್ಲಾಸ್ ವರೆಗೆ ಕಳ್ಸಿದ್ರು ಅವರು ಕಾಂಗ್ರೆಸ್ನವರು. ವೈಕುಂಠ ಬಾಳಿಗ ಅವರೆಲ್ಲ ಇದ್ದಿದ್ದಾರೆ. ಜನಾರ್ದನ ಪೂಜಾರಿ ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ವಕೀಲರು. ಅದು ನಿಮ್ಗೆ ಗೊತ್ತಿನ ಟೌನ್ ಹಾಲ್ ಅಲ್ಲಿ ಇದ್ರು ವಕೀಲರು. ಸರಿ, ಈಗ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದಾರಲ್ಲ ಸರ್, ಈ ಬಾರಿ ಚುನಾವಣೆ ಹೇಗೆ ಬಿಜೆಪಿಗೆ ಇದು ಪ್ಲಸ್ ಆಗುತ್ತಾ? ಅದು ಪ್ರಶ್ನೆ ಇದೆ. ಇಲ್ಲ, ನಾವಂದ್ರೆ ಎಂತ ಗೊತ್ತುಂಟ, ನಾವು ಈ ಸಲ ಮೋದಿ ಒಂದು ಬೇಕು ನಮ್ಗೆ. ಅರ್ಥ ಆಯ್ತಾ ನಿಮ್ಗೆ? ಮೋದಿ ಬೇಕಾ? ನನಗೆ ಮೋದಿ ಬೇಕು. ಓಕೆ, ಮೋದಿ ಅವರು ನೋಡಿ ವೋಟ್ ಹಾಕ್ತೀರಿ ಹಾಗಾದ್ರೆ? ಹೌದು, ಮೋದಿಯನ್ನು ನೋಡಿ, ಮತ್ತೆ ಯಾರಿಲ್ಲ, ಪ್ರಯೋಜನ ಇಲ್ಲ ಬೇರೆ ಯಾರು ಕೂಡ ಅಲ್ಲ. ಓಕೆ, ಈಗ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ 14ಕ್ಕೆ ಅಂತ ಬಂದಾಗ ತಾವು ಹೋಗ್ತೀರಾ ನೋಡ್ಲಿಕ್ಕೆ? ಇಲ್ಲ, ಅವರು ಅಲ್ಲಿ ನೋಡಿದೆ, ಬೆಂಗಳೂರಲ್ಲಿ ನೋಡಿದೆ. ನೋಡಿದೀರಾ? ಓಕೆ. ಹಾಗೆ ಅಂದ್ರೆ ಮೋದಿ ಅವ್ರು ಬಂದ್ರೆ ಮತ ಸಿಗುತ್ತೆ ಅಂತ ತಾವು ಹೇಳ್ತೀರಿ? ಮೋದಿ ಮುಖ ನೋಡ್ತಾರೆ, ಅವರಿಗೆ ಒಂದು ಕೊಡ್ಲೇಬೇಕು. ನಮ್ಮ ದೇಶವನ್ನು ಕಾಪಾಡ್ಬೇಕಾದ್ರೆ ಅವರಿಗೆ ಕೊಡ್ಬೇಕು. ಓಕೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಅರುಣ್ ಕದ್ರಿ ಅವರು. ನಮಸ್ತೆ ಅರುಣ್ ಕದ್ರಿ ಅವರೇ, ಮಾತಾಡಿ ಸರ್. ಮೋದಿ ಅವರು ತಾವು ಬಹುಶಃ ಹೇಳ್ತಾ ಇದ್ರಿ ಅಂತ ಕಾಣುತ್ತೆ ಈ ಒಂದು ವಿಚಾರವನ್ನ. ಮೋದಿ ಅವರು ಬರ್ತಾ ಇದ್ದಾರೆ, ಸೊ ಹಾಗಿದ್ದಾಗ ಎಲ್ಲವೂ ಕೂಡ ರಾಜಕೀಯ ವಿಮರ್ಶೆಗಳು ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ನಿಜವಾಗಿ ಖಂಡಿತವಾಗಿ ಏನಂದ್ರೆ, ಮೋದಿ ಬಂದ ನಂತರ 9% ಓಟು ಅವರನ್ನ ಟರ್ನ್ ಮಾಡೋ ಕೆಪಾಸಿಟಿ ಉಂಟು ಸರ್ ಅವರಿಗೆ.
ಓಹೋ ಓಕೆ 9% ಓಟು. ಹಾ 9% ವೋಟಾ? ಹೌದೌದು. ಇನ್ನೊಂದು ವಿಷಯ ಏನಂದ್ರೆ ಫಸ್ಟ್ ಟೈಮ್ ಇವರು ಸುರತ್ಕಲ್ ಭರತ್ ಶೆಟ್ಟಿ ಅವರು ಓಟ್ಗೆ ನಿಂತಾಗ ಉತ್ತರದಲ್ಲಿ ಅವ್ರಿಗೆ ಕ್ಯಾನ್ವಾಸ್ಗೆ ಜನನೇ ಇರ್ಲಿಲ್ಲ ಆ ಟೈಮಲ್ಲಿ. ಭರತ್ ಶೆಟ್ಟರ್ಗ ಬಂದ ನಂತರ ಅವ್ರದಲ್ಲಿ ಅವ್ರಿಗೆ ಸಕ್ಸಸ್ ಆಯ್ತು ಆ ಕ್ಷೇತ್ರ. ಪರಿಣಾಮಕಾರಿ ಎಲ್ಲ ಕಡೆ ಬಿಜೆಪಿ ಬರ್ತದೆ. ಇನ್ನೊಂದು ಬ್ಯಾಂಗ್ಳೂರಲ್ಲಿ ಅವರು ರೋಡ್ ಶೋ ಮಾಡಿದ್ರಲ್ಲ, ಅದ್ರಿಂದಾಗಿ ಅಲ್ಲಿ ಆ ಬ್ಯಾಂಗ್ಳೂರು ಎಲ್ಲ ಕ್ಷೇತ್ರಗಳು ಬಿಜೆಪಿ ಕೈವಶವಾಯ್ತು ಅಂತ ಹೇಳಿದ್ರು. ಮತ್ತೆ ಕರ್ನಾಟಕದ ಪಾಲಿಟಿಕ್ಸ್ ಏನಂದ್ರೆ ಸರ್, ಅದು ಯಡಿಯೂರಪ್ಪ ಗೊತ್ತಲ್ಲ, ಯಡಿಯೂರಪ್ಪ ತಮ್ಮ ಸಾರ್ಥನಗಾಗಿ ಬಿಜೆಪಿಯನ್ನ ಮಾರಿ ಕೊಟ್ಟದ್ದು ಕೈಯಾರೆ ದಾರೆ ಇರೋದು ಯಾರಿಗೆ? ಕಾಂಗ್ರೆಸ್ನವರಿಗೆ. ಓಕೆ, ಅಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅವರು ರೋಡ್ ಶೋ ಮಾಡಿದಂತ ಕ್ಷೇತ್ರಗಳು ಸೋತಿತ್ತಲ್ಲ ಸರ್, ಅದರ ಬಗ್ಗೆ ಏನ್ ಹೇಳ್ತೀರಿ? ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಕರಾವಳಿಯಲ್ಲಿ ಬ್ಯಾಂಗ್ಳೂರಲ್ಲಿ ಬಿಜೆಪಿ ಜಾಸ್ತಿ ಸೀಟ್ ಅನ್ನ ತೆಗೆದುಕೊಂಡಿದೆ. ಇಲ್ಲದ್ರೆ 63-66 ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಯಡಿಯೂರಪ್ಪನವರು ತಾವು ಮುಖ್ಯಮಂತ್ರಿ ಆದ ಟೈಮ್ ಅಲ್ಲಿ ಮಠಗಳಿಗೆಲ್ಲ ಕೋಟಿ ದುಡ್ಡು ಕೊಡ್ತಾ ಇದ್ರು ಉತ್ತರ ಕರ್ನಾಟಕದಲ್ಲೆಲ್ಲ, ನಾರ್ತ್ ಅಲ್ಲಿ. ಅದರ ನಂತರ ಅವ್ರು ಏನ್ ಮಾಡಿದ್ರು, ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದೆಂಬ ಸಿಟ್ಟಿನಿಂದ ಹೈಕಮಾಂಡ್ ಜೊತೆ ಇದ್ದಂತ ನಾಟಕ ಮಾಡಿ ಕಾಂಗ್ರೆಸ್ನವರಿಗೆ ಒಳ ಒಪ್ಪಂದ ಮಾಡಿಕೊಂಡು ತನ್ನ ದ್ವಿತೀಯ ದರ್ಜದೆಲ್ಲ ಕೆಜಿಪಿಯ ಲೀಡರ್ಗಳನ್ನೆಲ್ಲ ಕಾಂಗ್ರೆಸ್ಗೆ ಕಳಿಸಿ ಕಾಂಗ್ರೆಸ್ ಅನ್ನ ವಿನ್ ಮಾಡಿಸಿದ್ದಾರೆ. ಅದು ಯಡಿಯೂರಪ್ಪನಿಂದ ಆದದ್ದು, ಮೋದಿಯ ಇದರಿಂದ ಆದದ್ದಲ್ಲ. ಒಳ ಸಟ್ಟಿಂಗ್ ಎಲ್ಲ ಕಾಂಗ್ರೆಸ್ ಬರ್ಬೇಕಂತ ಹೇಳಿ. ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗಳಿಗೆ. ಆದ್ರೆ ಮೋದಿ ಅವರು ಅದೆಲ್ಲ ಗೊತ್ತಿಲ್ಲ ಸರ್. ಆದ್ರೆ ಮೋದಿ ಅವರು ರೋಡ್ ಶೋ ಮಾಡಿದ್ರು ಕೂಡ ಸೋತಿತ್ತಲ್ವಾ ಅನ್ನುವಂಥದ್ದು ಬಹಳ ಜನರು ಹೇಳ್ತಾರೆ. ಆಗಿದ್ದಾಗ ರೋಡ್ ಶೋ ಮಾಡೋ ಕಲೆಯಲ್ಲಿ ಬಿಜೆಪಿ ವಿನ್ ಆಗಿದೆ ಸರ್. ಸರಿ ನೋಡಿ ಅಂತ ನೀವು ಬೆಂಗಳೂರಲ್ಲಿ ರೋಡ್ ಶೋ ಮಾಡಿದ್ದಾರೆ, ಎಲ್ಲ ಬಿಜೆಪಿ ವಿನ್ ಆಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ವಿನ್ ಆಗಿದೆ. 9-10% ವೋಟ್ ಟರ್ನ್ ಓವರ್ ಮಾಡೋ ಕೆಪಾಸಿಟಿ ಉಂಟು ಮೋದಿಗೆ. ಹಾಗಾದ್ರೆ ಮೋದಿ ಮ್ಯಾಜಿಕ್ ಇಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಿ? ಮೋದಿ ಮ್ಯಾಜಿಕ್ ಒಂದು ಸರ್. ಇನ್ನೊಂದು ದೇಶದಲ್ಲಿ ಅಭಿವೃದ್ಧಿ, ಸುಭದ್ರತೆ, ಆರ್ಥಿಕ ದೃಢತೆ ಎಲ್ಲ ಬಿಜೆಪಿ. ಈಗ ಸದ್ಯ ಅಟ್ ಪ್ರೆಸೆಂಟ್ ಮೋದಿ ಅವರ ನೋಡಿ ನಾಯಕ ತಾವು ನಂಬರ್ 1. ತಾವುಗಳು ಕೂಡ ಮೋದಿಯ ಮುಖ ನೋಡಿ ವೋಟ್ ಹಾಕುವುದು ಹಾಗಾದ್ರೆ? ಸರಿ. ಅಲ್ಲ ಕೆಲವರಿಗೆ ಆಗಲ್ಲ, ಎಲ್ಲರೂ ಅಂತ ಹೇಳಿಕ್ ಆಗಲ್ಲ, ಕೆಲವರಿಗೆ ಆಗಲ್ಲ ಮೋದಿ ಅಂತ ಹೇಳಿದ್ರೆ. ಇನ್ನೊಂದು ಮೈನಸ್ ಉಂಟಲ್ಲ, ಮಂಗಳೂರಲ್ಲಿ ಮೈನಸ್ ಉಂಟು ನೋಡಿ. ಯಾರು SDPI ಕೊಲೆ ಎಲ್ಲ ಮಾಡಿದ್ರು ಅವರದೆಲ್ಲ ಕೇಸನ್ನ ವಾಪಸ್ ತೆಗೆದದ್ದು ಕಾಂಗ್ರೆಸ್ ಸರ್ಕಾರ. ಈಗ SDPI ಅವರು ಸ್ಟೇಟ್ಮೆಂಟ್ ಕೊಟ್ರು, ನಾವು ಬಿಜೆಪಿ ವಿನ್ ಆಗ್ತದೆ ಅಂತ ಹೇಳಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೇನಂತ. ಇದನ್ನೆಲ್ಲ ಜಾಗೃತ ಮತದಾರರು ನೋಡ್ತಾ ಇದ್ದಾರಲ್ಲ ಸರ್. ಜೊತೆಗೆ ಸರ್ ಬಹಳಷ್ಟು ಕಡೆಗಳಲ್ಲಿ SDPI ಜೊತೆ ಕಾಂಗ್ರೆಸ್ ಕೂಡ ಬಿಜೆಪಿ ಕೂಡ ಮೈತ್ರಿ ಮಾಡಿಕೊಂಡಿದೆ. ಮೊನ್ನೆ ತಾನೇ SDPI ನ ನಾಯಕರೊಬ್ರು ಬಿಜೆಪಿಗೆ ಅಧಿಕೃತವಾಗಿ ಬಂದಿದ್ದಾರೆ. ಅವರನ್ನ ಬಿಜೆಪಿ ನಾಯಕರೇ ಸ್ವಾಗತವನ್ನ ಮಾಡಿದ್ದಾರೆ. ಯಾವ್ದು ಸರ್? ಯಾವ್ದು ಸರ್? ಅವ್ರು ಬಿಜೆಪಿಗೆ ಸೇರ್ಪಡೆ ಆದ್ರಲ್ಲ, ಅವರು ಕಾಂಗ್ರೆಸ್ ನಲ್ಲಿ ಇದ್ದವರು SDPI ಅಲ್ಲಿ ಇದ್ದವರಲ್ಲ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಬಂತಲ್ಲ ಸರ್. ಅಲ್ಲ ಸರ್, ಹೇಳುವಂತದ್ದು ಬಹಳಷ್ಟು ಇದೆ, ಆ ರೀತಿ ಬಹಳಷ್ಟು ವಿಚಾರಗಳಿದೆ. ಪಂಚಾಯತ್ಗಳಲ್ಲೂ ಕೂಡ ಬಿಜೆಪಿ ಜೊತೆ SDPI ಮೈತ್ರಿ ಆಗಿದೆ ಸರ್. ಅದು ಲೋಕಲ್ ಪೊಲಿಟಿಕ್ಸ್ ಅಲ್ಲ, ನೀವು ಹೇಳೋದಕ್ಕೆ ನಾವು ಹೇಳ್ಬೇಕಲ್ವಾ, ಒಂದು ಮಾಧ್ಯಮವಾಗಿ ಸ್ಪಷ್ಟವಾಗಿರೋ ಸಂದೇಶವನ್ನು ನಾವು ನೀಡಬೇಕು. ಅದಕ್ಕೋಸ್ಕರ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಬಿಜೆಪಿ SDPI ಪಕ್ಷ ಬರಲ್ಲ, ವ್ಯಕ್ತಿ ಮುಖ್ಯವಾಗಿರ್ತದೆ. ಇದು ದೇಶದ ಚುನಾವಣೆ. ಎನಿವೆ ಆವಾಗ ಸರಿ ಸರ್, ಆವಾಗ SDPI ಅನ್ನೋ ಪಕ್ಷ ಬರಲ್ಲ, ಈಗ ಬರುತ್ತೆ ಅಷ್ಟೇ. ಎನಿವೆ ಥ್ಯಾಂಕ್ ಯು ಸರ್. ವ್ಯಕ್ತಿ ಬರ್ತಾನೆ. SDPI ಬ್ಯಾನ್ ಮಾಡಿದ್ದೆ ಬಿಜೆಪಿ ಅಲ್ಲ, ಇಲ್ಲ PFI ಬ್ಯಾನ್ ಮಾಡಿರುವಂತದ್ದು ಬಿಜೆಪಿ. SDPI ಪಕ್ಷ ಸರ್, ರಾಜಕೀಯ ಪಕ್ಷ. ಬ್ಯಾನ್ ಮಾಡಿದ್ದೆ ಬಿಜೆಪಿ ಅಲ್ಲ. ಎಸ್ ಸರ್. ಎನಿವೆ ಥ್ಯಾಂಕ್ ಯು, ಧನ್ಯವಾದಗಳು ಅರುಣ್ ಖಾದ್ರಿ ಅವರೇ. ನರೇಂದ್ರ ಮೋದಿ ಅನ್ನುವಂಥ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ಅಂತ ಅವರು ಹೇಳುತ್ತಾ ಇರುವಂತದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಸರ್? ನಾನು ವೆಂಕಟೇಶ್ ಅಂತ. ವೆಂಕಟೇಶ್ ಅವರು. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಮೋದಿ ಫ್ಯಾಕ್ಟರ್? ನಾನು ಹೇಳ್ತಾ ಇದ್ದೆ, ಮೋದಿ ಬರದಿದ್ರೆ ಕೂಡ ತೊಂದರೆ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಚಿಕ್ಕಮಗಳೂರು ಒಳ್ಳೆ ಬಿಜೆಪಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಕಣ್ಣು ಮುಚ್ಚಿ ವಿನ್ ಆಗ್ತಾರೆ 100% ಅವರಲ್ಲಿ ಯಾರಾದ್ರೂ ಒಬ್ಬ ಸೋತ್ರೆ ಆ ಜಿಲ್ಲೆಯ ಜನರು ಮೂರ್ಖರು ಅಂತ ಎಣಿಸಬೇಕು. ಆ ರೀತಿ ಹೇಳ್ತೀರಿ? ಮೋದಿ ಬರುವ ಅಗತ್ಯವೇ ಇಲ್ಲ ಮಂಗಳೂರಿಗೆ. ಅವ್ರು ಬರದೇ ವಿನ್ ಆಗ್ತಾರೆ ಇಬ್ಬರು ಕೂಡ 100%. ಈಗ ಮೋದಿ ಬರ್ತಾ ಇದಾರೆ ಅಲ್ಲ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಟೆನ್ಷನ್ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಹೊಸ ಮುಖ ಎರಡು ಕಡೆಗಳಲ್ಲೂ ಕೂಡ ಆಗಿದ್ದಾದ್ರೆ ಮೋದಿ ಬಂದ್ಮೇಲೆ ಏನೋ ಒಂದ್ ಕಡೆ ಫ್ಯಾಕ್ಟರ್ ಬಹಳಷ್ಟು ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ಬಿಡಿ, ಮೋದಿ ಬರದ್ರೆ ಕೂಡ ಎರಡು ಕ್ಯಾಂಡಿಡೇಟ್ ವಿನ್ ಆಗ್ತಾರೆ 100% ಅವರು. ಇಬ್ರು ಕೂಡ ವಿನ್ ಆಗ್ತಾರೆ ಅಂತ ನೀವು ಹೇಳಿದಿರಿ. ಮೋದಿ ಮೊನ್ನೆ ವಿಧಾನಸಭೆ ಬಂದಿದ್ರು ಅವರು, ಆದ್ರೂ ಕೂಡ ಸೋತ್ರು ಅಂತ. ಆದ್ರೆ ಸೋತ್ರೆ ಇವರ ಗ್ಯಾರಂಟಿ ಇದರಿಂದ ಸೋತದ್ದು. ಈಗ ಅವರಿಗೆಲ್ಲ ಬುದ್ಧಿ ಬಂದಿದೆ. ಯಾರೆಲ್ಲ ವೋಟ್ ಕೊಟ್ಟಿದ್ದಾರಲ್ಲ
ಅವ್ರಿಗೆ ಗೊತ್ತಾಗಿದೆ ಗ್ಯಾರಂಟಿ ಏನ್ ನಡೀತಿದೆ ಅಂತ. ಒಂದು 2 ತಿಂಗಳು ಒಬ್ಬರೇ ಬರ್ತದೆ, ಮತ್ತೊಬ್ಬ 2 ತಿಂಗಳು ಒಬ್ಬರೇ ಬರ್ತದೆ. ಲೈಟ್ ಬಿಲ್ ಅಲ್ಲಿ 90 ಯೂನಿಟ್ ಕೊಟ್ಟರೆ ಮತ್ತೊಂದು 2 ಯೂನಿಟ್ ಆದ್ರೆ ಅಲ್ಲಿ 7.5 ರೂಪಾಯಿ ಯೂನಿಟ್ಗೆ ಆಯ್ತು. ಮೊದಲು 3 ರೂಪಾಯಿ ಇತ್ತು. ಅಲ್ಲಿ ಕುಡಿಯುವಾಗ ಹೇಳ್ತಾರೆ ಕ್ವಾರ್ಟರ್ಗೆ 25, ಈಗ ಮೊನ್ನೆ ಹೇಳ್ತಾರೆ 25 ರೂಪಾಯಿ ಆಯ್ತು ಅಂತ. ಹೀಗೆ ಎಲ್ಲ ಒಬ್ಬರಿಂದ ಗಂಡನ ಕಿತ್ಕೊಂಡು ಹೆಂಡತಿ ಕೊಡೋದು, ಇದೇ ಕೆಲಸ ಮಾಡ್ತಾ ಇದ್ದಾರೆ ಅವರು, ಬೇರೆ ಏನಿಲ್ಲ. ಓಕೆ ಸರಿ. ಹಾಗಿದ್ದಾಗ ಮೋದಿ ಬರುವ ಅಗತ್ಯ ಕೂಡ ಇಲ್ಲ. ಮಂಗಳೂರು, ಉಡುಪಿ, ಚಿಕ್ಕಮಂಗಳೂರು ಈ ಸೈಡ್ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಒಬ್ಬ ಆರ್ಮಿ ರಿಟೈರ್ಡ್, ಮತ್ತೊಂದು ಶ್ರೀನಿವಾಸ ಪೂಜಾರಿ ಅವರು, ಎಲ್ಲ ಒಳ್ಳೆ ಕ್ಯಾಂಡಿಡೇಟ್, ಗೆಲ್ಲಿಸಿ ಕೊಡಿ ಅಂತ ನಾನು ಹೇಳೋದು. ಓಕೆ ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್, ತಾವು ಈ ಭಾಗದ ಒಂದು ಜನಪ್ರತಿನಿಧಿಗಳ ಸಾಧನೆಗಳನ್ನ ಹೇಳ್ತಾ ಇದ್ದಾರೆ, ಜೊತೆಗೆ ನರೇಂದ್ರ ಮೋದಿ ಅವರ ಒಂದು ಫ್ಯಾಕ್ಟರಿ ಯಾಕೆ ವರ್ಕೌಟ್ ಆಗುತ್ತೆ, ಅವರ ಕೆಲಸಗಳನ್ನ ಹೇಳ್ತೀರಿ, ಏನೆಲ್ಲ ಮಾಡಿದಿರಿ ಅನ್ನೋದು. ಎಸ್ ಸರ್. ನಿತಿನ್ ಜಿ, ಈಗ ಎಷ್ಟು ಕಾಲ್ ಬಂತು, ಅನಾನಮಸ್ ಆಗಿ ಬರತಕ್ಕಂಥ ಕಾಲ್ಗಳಲ್ಲಿ ಯಾವ ರೀತಿ ಅವರ ಭಾವನೆಗಳಿತ್ತು, ಈಗಷ್ಟೇ ಕೊನೆಯಲ್ಲಿ ಹೇಳಿದವರು ಕೂಡ ಮಾತಾಡುವಾಗ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಎಲ್ಲರ ಭಾವನೆಗಳಿಗೆ ನಾನು ಸಾದರ ವಂದನೆಯನ್ನು ಸಲ್ಲಿಸ್ತಾ, ಈ ಜನರ ಭಾವನೆ ಈ ರೀತಿ ಇದೆ ನಿತಿನ್. ನಮ್ಮ BJP ಪಕ್ಷ ಆಗಿರಬಹುದು ಅಥವಾ ಜನರ ಭಾವನೆಗಳು ಈ ರಾಷ್ಟ್ರವನ್ನು ಎಷ್ಟು ಸುಭದ್ರ ಸ್ಥಿತಿಯಲ್ಲಿ ಮತ್ತು ಒಂದು ಇಡೀ ವಿಶ್ವದಲ್ಲಿ ಇವತ್ತು ಯುದ್ಧದ ವಾತಾವರಣ, ಆದರೆ ಆರ್ಥಿಕವಾಗಿರ್ತಕ್ಕಂಥ ಕುಸಿತ, ಇದೆಲ್ಲವೂ ಇರತಕ್ಕಂಥ ಸಂದರ್ಭದಲ್ಲಿ ಭಾರತ ಈಗ ಸುದೃಢವಾಗಿ ನಿಂತುಕೊಂಡು ನಾಗಾಲೋಟವನ್ನು ವಹಿಸ್ತಾ ಇದೆ. ಇದರ GDP ಗ್ರೋತ್ ಆಗ್ತಾ ಇದೆ. ಇದೆಲ್ಲ ಫ್ಯಾಕ್ಟರಿಗಳನ್ನು ಜನಸಾಮಾನ್ಯರು ನೋಡೋದಿಲ್ಲ ಅಂತ ಯಾವುದಾದ್ರೂ ಒಂದು ಪಕ್ಷ ಹೇಳಿದರೆ ಅದು ಮೂರ್ಖರ ಪಕ್ಷ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಜನಸಾಮಾನ್ಯರು ಅತ್ಯಂತ ಕೂಲಂಕುಷವಾಗಿ ಇದನ್ನೆಲ್ಲವನ್ನು ಕೂಡ ಒಂದು ಸತಿ ನೋಡಿಕೊಂಡೇ ಜನರು ತಮ್ಮ ತಮ್ಮ ಅಧಿಕಾರ ಹಕ್ಕನ್ನು ಚಲಾಯಿಸುವಂಥದ್ದು. ಹಕ್ಕನ್ನು ಚಲಾಯಿಸುವಾಗ ಖಂಡಿತವಾಗಿ ಅವರಿಗೆ ಮೋದಿಜಿಯವರು ಕೂಡ ಕಾಣ್ತಾರೆ, ನಮ್ಮ ಅಲ್ಲಿನ ಸ್ಥಳೀಯ ಅಭ್ಯರ್ಥಿಗಳು ಕೂಡ ಕಾಣ್ತಾರೆ, ನಂತರ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡಿರತಕ್ಕಂಥ ಏನು ಅಧ್ವಾನ ಇದೆ ಅದು ಕೂಡ ಕಾಣುತ್ತೆ. ಇದನ್ನೆಲ್ಲ ಸಂಕುಲನ ಮಾಡಿಕೊಂಡು ಅದರ ಎಲ್ಲ ಪ್ಲಸ್ ಮೈನಸ್ ಭಾಗಿಸು ಗುಣಿಸಿ ಎಲ್ಲ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ವೋಟಿಂಗ್ ಮೆಷಿನ್ನಲ್ಲಿ ರೆಕಾರ್ಡ್ ಆಗುತ್ತೆ. ಜೂನ್ 4ನೇ ತಾರೀಕಿಗೆ ಅದರ ರಿಸಲ್ಟ್ ಕಾಣುತ್ತೆ. ಆಮೇಲೆ ಪುನಃ ಬರ್ತಾರೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಾವು ಮೋದಿ ಅವರು ಬರುವುದು ಒಂದು ರೀತಿಯಲ್ಲಿ ಬಿಜೆಪಿಗೆ ಬೂಸ್ಟ್ ಬಂದಾಗೆ. ಯಾಕಂದ್ರೆ ಈಗ ಇಬ್ರು ಒಳ್ಳೆ ಕ್ಯಾಂಡಿಡೇಟ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಬಟ್ ಚೌಟ್ರ್ ಅಂದ್ರೆ ಕ್ಯಾಪ್ಟನ್ ಅಂತ ಅರ್ಥ. ಇಲ್ಲಿಯ ಕ್ಯಾಪ್ಟನ್ ಚೌಟ್ರ್ ಆದ್ರೆ ದೇಶದ ಕ್ಯಾಪ್ಟನ್ ಮೋದಿ ಅವರು. ಆದ ಕಾರಣ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡಿದ್ರೆ, ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ಇದೆಲ್ಲ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಆಗಿ ಬಿಜೆಪಿ ಆಗಿ ಒಂದೇ ನನಗೆ 2 ಮುಖಗಳಾಗಿ ಆಗಿದೆ. ಏನು ನಂಗೆ ಅಷ್ಟೇನು ವ್ಯತ್ಯಾಸ ಅಂತ ಕಾಣಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ನಾವು ನೋಡ್ತಾ ಇದ್ದೇವೆ ನೋಡಿ, ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಇದು ಮಾಡ್ತಾರೆ, ಹೈಕಮಾಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೈಕಮಾಂಡ್ಗೆ ಯಡಿಯೂರಪ್ಪನವರು ಮತ್ತು ಅವರ ಮಗನ ಹೈಕಮಾಂಡ್ ಏನಂತ ಗೊತ್ತಾಗ್ತಾ ಇಲ್ಲ. ಕೆಲವು ಕಡೆ ನಡೆದಂತ ವಿದ್ಯಮಾನಗಳನ್ನು ಗಮನಿಸುವಾಗ ಕಾಣ್ತದೆ ನಮ್ಗೆ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ದೇಶದ ಹಿತದೃಷ್ಟಿಯನ್ನು ನೋಡೋದ್ರಿಂದ, ಮತ್ತೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ನೋಡಿ ನೌಕಾನೆಲೆ ಇದೆ, ನಮ್ಮ ಅದನ್ನು ಡೆವಲಪ್ ಮಾಡ್ಬೋದು, ಬಂದರುಗಳನ್ನು ಡೆವಲಪ್ ಮಾಡ್ಕೋಬಹುದು, ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಬಹುದು, ಸರ್ಫಿಂಗ್ ಇಂಥದ್ದೆಲ್ಲ ಮಾಡಬಹುದು. ಎಷ್ಟೋ ಇದು ಇದೆ. ಮತ್ತೆ ವಿಮಾನ ನಿಲ್ದಾಣ ಇದೆ ನೋಡಿ. ನಮ್ಗೆ ಮಂಗಳೂರಿಗೆ ಇದ್ದಷ್ಟು ಒಂದು ಭಯಂಕರ ಅದೃಷ್ಟ ಎಲ್ಲಿ ಯಾವ ರಾಜ್ಯಕ್ಕೂ ಇರ್ಲಿಕ್ಕಿಲ್ಲ ನೋಡಿ. ಇಲ್ಲಿ ಸಮುದ್ರ ಮಾರ್ಗ ಇದೆ, ರೈಲು ಮಾರ್ಗ ಇದೆ, ವಿಮಾನ ಮಾರ್ಗ ಇದೆ, ರಸ್ತೆ ಇದೆ. ಸರಿ, ಈಗ ಕೆಲಸ ಆಗ್ಬೇಕು ಅಂತ ತಾವು ಹೇಳ್ತಾ ಇರುವಂತದ್ದಾದ್ರೆ ಏನು ಡೆವಲಪ್ ಮಾಡಬಹುದಂದ್ರೆ ದೇಶದಲ್ಲಿ ನಂಬರ್ 1 ಮಾಡಬಹುದು. ನನ್ನ ಮಂಗಳೂರು ಅಂತ ಹೇಳ್ತೇನೆ ನಾನು ಹೆಮ್ಮೆಯಿಂದ. ನನ್ನ ಮಂಗಳೂರು ಬ್ರಿಟಿಷ್ ಚೌಟ್ ಬಂದ್ರೆ ಅವರಿಗೆ ಅಷ್ಟೇ ಹೊಣೆಗಾರಿಕೆ ಉಂಟು. ಕೇವಲ ಬಂಟ ಬಿಲ್ಲವಂತ ಮಾಡ್ಕೊಂಡು ಕೆಲಸ ಮಾಡೋದಲ್ಲ, ಇನ್ನು ಅಭಿವೃದ್ಧಿಯನ್ನು ತೋರಿಸಬೇಕು. ಅದು ಮೋದಿ ಅವರಿಗೆ ಸಲ್ಲಿಸುವ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಹಾಗಾದ್ರೆ ಮೋದಿ ಬರೋದ್ರಿಂದ ಬಹಳಷ್ಟು ಬೂಸ್ಟ್ ಸಿಗುತ್ತೆ ಅಂತ ತಾವು ಹೇಳ್ತೀರಿ ಬಿಜೆಪಿಗೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಅಭಿವೃದ್ಧಿ ವಿಚಾರಗಳ ಮಾತಾಡಿದಾಗ ಅವರು ಕೂಡ ಅದನ್ನೇ ಹೇಳಿದ್ರು ಸರ್. ಎಸ್, ಅರುಣ್ ಶೇಟ್ ಅವರೇ, ಮೋದಿ ಅವರು ಏನು ಮಾಡಿದ್ದಾರೆ ಅಂತ ಪ್ರಶ್ನೆಗಳು ಬರುತ್ತೆ. ಈಗ ಮೋದಿ ಅವರು ಬರ್ತಾ ಇದ್ದಾರೆ ಭಾನುವಾರ ಅಂತ ಬಂದಾಗ ನಮ್ಮ ಜಿಲ್ಲೆ ಜನರಿಗೆ ಯಾಕೆ ನೋಡಬೇಕು ನರೇಂದ್ರ ಮೋದಿ ಅವರನ್ನ, ಅಥವಾ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಬಂದಾಗ ಎಸ್ ಸರ್ ಅದ್ರ ಉತ್ತರ ಜನರೇ ಕೊಡ್ತಾರೆ. ಅಲ್ಲ, ಏನೇ ಇದೆ ಅಷ್ಟು ತವಕ ಮೋದಿಜಿಯವರು ಇನ್ನೂ ಕೂಡ 100 ಸತಿ ಬಂದರೂ ಕೂಡ ಅಷ್ಟೇ ಅದರ ಒಂದು ಪ್ರಭಾವ ಇರುತ್ತೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಕೆ ಅದು ಅಲ್ಲಿ ಮೋದಿ ಮ್ಯಾಜಿಕ್ ಲಾಜಿಕ್ ಇದ್ದದ್ದು ಮ್ಯಾಜಿಕ್ ಆಗಿ ವರ್ಕೌಟ್ ಆಗುತ್ತೆ
ಮಾತಲ್ಲಿ. ಮತ್ತು ಮೋದಿಜಿಯವರ ಬಗ್ಗೆ ಅಷ್ಟು ಪ್ರೀತಿ ಯಾಕೆ ಅಂತ ಹೇಳಿದರೆ, ಒಬ್ಬ ಸಣ್ಣ ಮಗುವನ್ನು ಕೂಡ ಕೇಳಿ, ಅವನಿಗೆ ಮೋದಿ ಯಾರಂತ ಹೇಳಿ ಗೊತ್ತಿತ್ತು, ಮೋದಿಜಿ ಅಂತ ಹೇಳ್ತಾರೆ, ಮೋದಿ ಅಜ್ಜ ಅಂತ ಹೇಳ್ತಾರೆ. ಇಂಥ ಭಾವನೆ ಒಬ್ಬ ಸಣ್ಣ ಮಗುವಿನಲ್ಲಿ ಕೂಡ ಬಂದಿದೆ ಅಂತ ಆದಮೇಲೆ ಆ ಮೋದಿಜಿಯನ್ನು ಸ್ವೀಕಾರವನ್ನು ಹೃದಯದಿಂದ ಮಾಡಿದ್ದಾರೆ ಜನರು. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದು ಮಿಡಿತ ಮೋದಿಜಿ ಅಂತ ಹೇಳಿದ್ರೆ. ಮೋದಿಜಿಯವರ ಬಗ್ಗೆ ವಿರುದ್ಧ ಏನಾದರೂ ಮಾತನಾಡಿದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಜನರಿಗೆ, ಸಾಮಾನ್ಯ ಜನರಿಗೆ. ಬಿ ಜೆ ಪಿ ಕಾರ್ಯಕರ್ತರು ಬಿಟ್ಟು ಬಿಡಿ, ಯಾವತ್ತು ನಾವು ಇದರ ಬಗ್ಗೆ ಮಾತಾಡ್ತೀವಿ ಪಾಲಿಟಿಕ್ಸ್ ಅಂತ. ಆದರೆ ಸಾಮಾನ್ಯ ಜನರಿಗೆ, ಅವರಿಗೆ ಅಷ್ಟೊಂದು ನಮ್ಮ ಬಿ ಜೆ ಪಿಯವರಿಗೆ ಬರೋಕ್ಕಿಂತ ಆಕ್ರೋಶ ಅವ್ರಿಗೆ ಬರುತ್ತೆ. ಏನಾದರೂ ಜನರು ಏನಾದರೂ ಹೀಗಳಿಸಿದರೆ, ಅದು ಹೀನಾಯವಾಗಿ ಮಾತನಾಡಿದರೆ ಅಂತ ಹೇಳಿದರೆ, ಮೋದಿಜಿಯವರ ಒಂದು ತಲುಪುವಂಥದ್ದು ತಾದಾತ್ಮ್ಯ ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ಯಾವಾಗಲೇ ಆಗಿಬಿಟ್ಟಿದೆ. ಇನ್ನು ಕಳೆದ 10 ವರ್ಷದ ಹಿಂದೆ ಒಬ್ಬ ಸಣ್ಣ ಮಗು ಆಗಿದ್ದವ ಇವತ್ತು ವೋಟರ್ ಆಗಿದ್ದಾನೆ. ಅವನ ಮೊದಲ ಆಯ್ಕೆ ಕೇಳಿ ನೀವು, 99% ಅವರ ಮೊದಲ ಆಯ್ಕೆ ನರೇಂದ್ರ ಮೋದಿಜಿಯವರೇ ಆಗಿಬಿಡ್ತಾರೆ. 10 ವರ್ಷದಿಂದ ನೋಡಿದ್ದಾರೆ ಸರ್, 10 ವರ್ಷದಿಂದ ನೋಡಿದ್ದಾರೆ, ಮತ್ತೆ ನೋಡಬೇಕು. ಯಾವುದೇ ದೇಶದಲ್ಲಿ ಯಾವುದೇ ರೀತಿಯ ನೀವು ಪಾಲಿಟಿಕ್ಸ್ ಅನ್ನು ನೋಡಿರಬಹುದು, ನೀವು ಕೂಡ ನೋಡಿರ್ತೀರಿ. 10 ವರ್ಷದಲ್ಲಿ ಯಾವುದೇ ಸರ್ಕಾರ ಆಂಟಿ ಇನ್ಕಂಬೆನ್ಸಿಯನ್ನು ಎದುರಿಸುತ್ತೆ ನೀವು, ಅಂದರೆ ಏಕತಾನತೆ ಬರೋದ್ರಿಂದ. ಆದರೆ ನಾವು ನಿತಿನ್ ಮುಂದೆ ಹೋಗ್ತಾ ಇರುವಂಥದ್ದು ಪ್ರೋ ಇನ್ಕಂಬೆನ್ಸಿ ಇಲ್ಲ. ನಾವು ಗೆಲ್ತೀವಿ, ಸುಮ್ಮನೆ ಗೆಲ್ತೀವಿ ಅಂತ ಹೇಳುವಂಥದ್ದಲ್ಲ. ನಾನು ಹೇಳಿದ ಲಾಜಿಕ್ ಆಗಿ ನಮಗೆ ಗೊತ್ತಿದೆ, ನಾವು ಗೆಲ್ತೀವಿ ಈ ಸತ್ಯ. ಯಾಕೆ ನರೇಂದ್ರ ಮೋದಿ ಅವರು ಅಂತ ಬಂದಾಗ ಯಾಕೆ ಅಷ್ಟು ಬ್ರ್ಯಾಂಡ್ ಅನ್ನೋದು ನಿಮ್ಮಲ್ಲಿ ನಾನು ಕೇಳಬೇಕು. ಬಿಜೆಪಿ ನಮ್ಗಳ ಪ್ರಕಾರ ಬಗ್ಗೆ ಏನೋ ಒಂದು ಈ ಬಾರಿ ಒಂದು ವಿಚಾರ ಬಂದಾಗ ಏನು ರಾಮ ಮಂದಿರದ ವಿಚಾರ ಇದೆ, ಜೊತೆಗೆ ಅವರ ಒಂದು ಇತರ ವಿದೇಶಗಳ ಜೊತೆ ಇರುವಂಥ ಅವರ ಒಂದು ಸಂಪರ್ಕ. ಸೊ ಆ ರೀತಿ ಇದ್ದಾಗ ತಮ್ಗಳ ಒಂದು ಪ್ರಮುಖವಾಗಿರುವಂಥ ವಿಚಾರಧಾರೆಗಳೇನು ನರೇಂದ್ರ ಮೋದಿ ಅವರ ವಿಚಾರದ ಬಗ್ಗೆ ಮಾತನಾಡಿದಾಗ ಬರ್ತೇನೆ ಸರ್. ಬಿಫೋರ್ ದಟ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸುಧಾಕರ್ ಅಂದಿಲಿ. ಸುಧಾಕರ್ ಅವರು ಎಲ್ಲಿಂದ ಸರ್? ಬೇಕಂಬಡಿ. ಎಸ್ ಸರ್, ಮಾತಾಡಿ ಸುಧಾಕರ್ ಅವರೇ. ಏನ್ ಗೊತ್ತಿಲ್ಲ, ಈ ಸಲ ಸಮಾರಂಭ ಇದು ಮೋದಿ ಅವರದ್ದು ಸಮಾರಂಭ ನಮ್ಮ ಸಿಟಿಯಲ್ಲಿ ಇಡಬಾರ್ದು, ಗ್ರಾಮಾಂತರ ಪ್ರದೇಶದಲ್ಲಿ ಇಡಬೇಕು. ಅಂದ್ರೆ ಪುತ್ತೂರು, ಸುಳ್ಳಿ ಆ ಕಡೆ. ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಮಾಡಿದ್ದಾರೆ ಗೋಲ್ಡ್ ಫಿಂಚ್ ಅಲ್ಲಿ. ಹೌದು, ಪುತ್ತೂರು ಸುಳ್ಳಿ ಸೈಡ್ ಮಾಡ್ಬೇಕು, ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ಬೇಕು. ಯಾಕಂದ್ರೆ ಇಲ್ಲೆಲ್ಲ ಅವರಿಗೆ ಬಂದಾಗ ಇಂಪ್ರೂವ್ಮೆಂಟ್ ಎಲ್ಲ ಕಾಣ್ತದೆ. ಈಗ ಒಳ ಸೈಡ್ ಎಲ್ಲ ಹೋದ್ರೆ ಅವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಕಾಣ್ತದೆ, ಅವರಿಗೆ ಸ್ವಲ್ಪ ಎಲ್ಲ ಅನುಭವ ಆಗ್ತದೆ. ಓಕೆ ಸರ್, ಇಲ್ಲ ಸರ್, ಇಲ್ಲ ನಮಗೂ ಕೂಡ ಖುಷಿ. ಯಾಕಂದ್ರೆ ಈಗ ಅಲ್ಲಿ ಗೋಲ್ಡ್ ಫಿನ್ ಸಿಟಿಯಲ್ಲಿ ಆಗುತ್ತೆ ಅಂತ ಬಂದಾಗ ಅಲ್ಲಿನ ರೋಡ್ಗಳೆಲ್ಲ ಸರಿ ಆಗುತ್ತೆ ಇನ್ನು ಮುಂದಕ್ಕೆ. ಹೌದು, ಡೆವಲಪ್ಮೆಂಟ್ ಎಲ್ಲ ಗೊತ್ತಾಗ್ತದೆ ಅವರಿಗೆ ಹೇಗೆ ಆಗಿದೆ ಏನಂತ ಹೇಳಿ. ಓಕೆ, ಗ್ರಾಮಾಂತರ ಪ್ರದೇಶದಲ್ಲಿ ಇಡ್ಬೇಕು. ಯಾಕೆ ಗೊತ್ತಾ, ನಿಮ್ಮಲ್ಲಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಲ್ಲಡ್ಕ ರೋಡ್ಗಳಿವೆ ಅಲ್ವಾ, ಬೆಳ್ತಂಗಡಿ ರೋಡ್ಗಳಿವೆ ಅಲ್ವಾ. ಸೊ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಡನ್ ಆಗಿ ಆಗಲ್ಲ, ಕಷ್ಟ ಇದೆ. ಸೊ ಆಗಿದ್ದಾಗ ಅಲ್ಲಿ ಸಮಾವೇಶ ಆಗಲ್ಲ, ನಮ್ಮಲ್ಲಿ ಆಗುತ್ತೆ. ಹೋಗಿ ಇಳಿದ್ರೆ ಗೊತ್ತಾಗ್ತದೆ ಅವರಿಗೆಲ್ಲ ಅನುಭವ ಆಗ್ತದೆ. ನಮ್ಮಲ್ಲಿ ಪ್ಯಾಚ್ ವರ್ಕ್ ಗಳನ್ನ ಮಾಡಬಹುದು ಕೂಳೂರು ಕಡೆಗಳಲ್ಲಿ. ಸೊ ಆಗಿದ್ದಾಗ ವೆರಿ ಈಸಿ. ಯಾಕಂದ್ರೆ ನಮ್ದು ನೋಡಿ ಇಲ್ಲಿ ಇಂಪ್ರೂವ್ ರೋಡ್ ಆಗ್ತದೆ, ಕಟ್ ಮಾಡ್ತಾರೆ, ರೋಡ್ ಆಗ್ತದೆ, ಕಟ್ ಮಾಡ್ತಾರೆ ಕಾಂಕ್ರೀಟ್ ಇದ್ರೆ. ಓಕೆ ಓಕೆ ಅಲ್ವಾ. ಸೊ ಅದು ತಮ್ಮ ಒಂದು ಕಳಕಳಿ, ಮೋದಿ ಅವರು ಬರಬೇಕು. ಯಾಕಂದ್ರೆ ಡೆವಲಪ್ಮೆಂಟ್ ಏರಿಯಾ ಆಗ್ಬೇಕು. ಓಕೆ, ತಮ್ಮ ಒಂದು ಕಳಕಳಿ ಇದೆ, ಮೋದಿ ಬರಬೇಕು ಅನ್ನುವಂಥದ್ದು. ಯಾಕೆ ಕಳಕಳಿ ಅಂತ ಬಂದಾಗ ತಮ್ಮ ಒಂದು ಡೆವಲಪ್ಮೆಂಟ್ ಆಗ್ಬೇಕು, ಆ ರೋಡಿನ ಒಂದು ವ್ಯವಸ್ಥೆಗಳು ಸರಿ ಆಗ್ಬೇಕು ಅನ್ನುವಂಥದ್ದು, ತಮ್ಮ ಒಂದು ಭಾಗ ಸರಿ ಆಗ್ಬೇಕು ಅನ್ನೋ ತಮ್ಮ ಒಂದು ಕಳಕಳಿ ಅಲ್ವಾ ಸರ್? ಗ್ರಾಮಾಂತರ ಪ್ರದೇಶದಲ್ಲಿ ಇರ್ಲಿ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಬಂಟ್ವಾಳ ಸರ್. ಬಂಟ್ವಾಳ, ಎಸ್ ಸರ್. ತಮ್ಮ ಹೆಸರು? ರಾಜೇಶ್ ಅಂತ ಸರ್. ರಾಜೇಶ್ ಅವರು ಮಾತಾಡಿ ಸರ್. ಎಸ್, ಏನ್ ಹೇಳ್ತೀರಾ ಸರ್? ಸರ್ ಬಿಜೆಪಿ ಅಧಿಕಾರ ಹಿಂದುತ್ವ ಅಂತ ಬಂದವಲ್ಲ ಸರ್? ಯಾವ್ದು ಸರ್? ಹಿಂದುತ್ವ ಅಂತ ಅಧಿಕಾರ ಬಂತು, ಇಲ್ಲಿ ಕರ್ನಾಟಕದಲ್ಲಿ ಬಂತು, ಕೇಂದ್ರದಲ್ಲಿ ಬಂತು. ಹಿಂದುಳಿದ ವರ್ಗವರು ನಡುವು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಇವರು. ಹಿಂದುಳಿದ ವರ್ಗದವರನ್ನು ನಡುವು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಒಂದು. ಮತ್ತೆ ಲಾಕ್ಡೌನ್ ಉಂಟಲ್ಲ ಕೊರೋನಾ ಟೈಮಲ್ಲಿ, ಇವರು ಭ್ರಷ್ಟಾಚಾರ ನಿಲ್ಲಿಸ್ತಾರೆ ಅಂತ ಹೇಳಿ ಈ ಭ್ರಷ್ಟಾಚಾರ ನಿಂತಿದೆ ಎಲ್ಲಿಯಾದ್ರೂ ಭ್ರಷ್ಟಾಚಾರ ನಿಂತಿದ? ಕೊರೋನಾ ಟೈಮಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಎಲ್ಲ ಇಲ್ಲ. ಈ ವೆಹಿಕಲ್ ತುಂಬಿ ಹೋಗಿದೆ, ಅದು ಅಂಬಾನಿ ಕಂಪನಿ. ಇಲ್ಲಾಂದ್ರೆ ಈ ರೋಡಲ್ಲಿ ಇಷ್ಟು ವೆಹಿಕಲ್ ನಾನು ನೋಡ್ಲೇ ಇಲ್ಲ ಕಣ್ಣ ಮುಂದೆ. ಅಷ್ಟು ಟ್ರಾಫಿಕ್ ಇದಾಗಿದೆ. ಒಂದು ಪೊಲೀಸ್ನವರು ಹೆದರಿಕೆ ಇಲ್ಲ ಒಂದು ಕಡೆಯಲ್ಲಿ. ಎಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಅಂತ ಹೇಳಿ ಒಂದದ್ದು ಅಚ್ಚೆ ದಿನ ಬರ್ತೇವೆ ಅಂತ ನಾವು ಕಾದದ್ದು. ಅಚ್ಚೆ ದಿನ ಅಲ್ಲ, ನಮ್ಗೆ ಉಚ್ಚೆ ದಿನ ಆಗಿದೆ ಈಗ. ಆ ಟೈಪ್ ಆಗಿದೆ. ಹಿಂದುಳಿದ ವರ್ಗದವರು ತುಳಿದದ್ದು ಇವರು ಅಲ್ವಾ? ಹಿಂದುಳಿದ ವರ್ಗ ಜನಾಂಗ ಒಂದು ತುಳಿದದ್ದು ಬಿಜೆಪಿ ಅವರು.
ಓಕೆ. ಹಿಂದುಳಿದ ವರ್ಗಗಳನ್ನ ಉಂಟಲ್ಲ, ಹಿಂದುತ್ವದಲ್ಲಿ ಬಂದದ್ದು ಇವರು, ಹಿಂದುತ್ವದಲ್ಲಿ ಅಧಿಕಾರಕ್ಕೆ ಬಂದದ್ದು, ಆ ಹಿಂದೂಗಳನ್ನು ಮೋಸವೇ ಮಾಡಿದ್ದು ಇವರು. ಓಕೆ 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 ಎಸ್ ಸರ್ ಹಿಂದುಳಿದ ವರ್ಗದವರನ್ನ ಏನು ಮಾಡಿಲ್ಲ, ಉದ್ಧಾರ ಮಾಡಿಲ್ಲ ಅಂತ ಹೇಳ್ತೀರಿ. ಎಸ್ ಸರ್, ಏನು ಮಾಡಲಿಲ್ಲ ಸರ್, ಹಿಂದುಳಿದ ವರ್ಗಕ್ಕೆ ಏನು ಮಾಡಲಿಲ್ಲ ಇವರು. ಓಕೆ ಓಕೆ ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಎಸ್ ಸರ್ ಅಭಿವೃದ್ಧಿಯ ವಿಚಾರವಾಗಿ ಹೇಳ್ತಾ ಇದ್ರಿ ಸರ್. ಹಾಂ, ಮೋದಿಜಿಯವರನ್ನು ಯಾಕೆ ನೀವು ಅಷ್ಟು ಜನರು ಯಾಕೆ ಅಪ್ಯಾಯಮಾನ ಮಾಡ್ತಾರೆ ಅನ್ನುವಂಥದ್ದು ಅಲ್ವಾ? ಈ ಬಾರಿ ಪ್ರಮುಖ ಮಾನದಂಡಗಳು ಏನು ಅನ್ನೋದು? ರಾಮ ಮಂದಿರ, ಮೋದಿ, ಎನಿಥಿಂಗ್ ಎಲ್ಸ್? ಎಸ್. ಎಷ್ಟು ಹೇಳ್ಬೇಕು ಈಗ? ನಾನು ಪ್ರಾರಂಭ ಮಾಡಿದ್ರೆ ನೀವು ನಿಲ್ಲಿಸಿ ಅಂತ ಹೇಳ್ಬೇಕಷ್ಟೇ. ನಿಮ್ಗೆ ನೆನಪಿರ್ಲಿ, ಈ ಹಿಂದೆ ನಮ್ಮ ಹಿರಿಯರು ವೃದ್ಧರು ಏನಾದ್ರು ತಮ್ಗೆ ಔಷಧ ಬೇಕು ಅಂತ ಹೇಳಿ ಬಂದಾಗ ತಿಂಗಳಿಗೆ 4-5 ಸಾವಿರ ತೆಗೆದು ಇಡಬೇಕಿತ್ತು. ಅದೀಗ 200-300 ರೂಪಾಯಿ ಬಂದ್ಬಿಟ್ಟಿದೆ. ಯಾಕೆ? UPA ಸರ್ಕಾರ ಇರುವಾಗ ಜನರಿಕ್ ಔಷಧಿಗಳು ಇರ್ಲಿಲ್ವಾ? ಮಾಡ್ಬೋದಿತ್ತಲ್ಲ, ಏನಿತ್ತು? ಆದ್ರೆ ಮಾಡಲಿಲ್ಲ ಸರ್. ಅವ್ರೇನು ಮಾಡಿದ್ರು, ಅವ್ರಿಗೆ ಸೂಟ್ ಕೇಸ್ ತೊಗೊಂಡ್ರೆ ಏನೋ ಗೊತ್ತಿಲ್ಲ, ಅವರ ದೊಡ್ಡ ದೊಡ್ಡ ಸೆಟ್ಟಿಂಗ್ಸ್ಗಳು ಇರ್ಬೋದು, ಅದಕ್ಕೋಸ್ಕರ ಮಾಡಲಿಲ್ಲ. ಜನಸಾಮಾನ್ಯರಿಗೆ ಅವ್ರಿಗೆ ಬೇಕಾಗಿಲ್ಲ. ಜನರಿಗೆ ಔಷಧಿ ತಂದರು. ಆವಾಸ್ ಯೋಜನೆಯಿಂದ ಒಬ್ಬೊಬ್ಬರ ಮನೆಗಳಿಗೆ ಆವಾಸ್ ಯೋಜನೆಯಿಂದ ಫಲೀಭೂತರಾಗಿದ್ದವರು ಖಂಡಿತವಾಗಿ ಮೋದಿಯನ್ನು ಅಪ್ಯಾಯಮಾನ ಮಾಡಿಕೊಳ್ತಾರೆ. ಮತ್ತು 80 ಕೋಟಿ ಜನರ ಹಸಿವು ನೀಗಿಸಿದರು. ಮತ್ತು ಆಯುಷ್ಮಾನ್ ಭಾರತ ಅನ್ನತಕ್ಕಂಥ ಯೋಜನೆಯನ್ನು ತಂದರು. 5 ಲಕ್ಷದ ತನಕ ಅವರಿಗೆ ಫ್ರೀ ಆಗಿರತಕ್ಕಂಥ ಒಂದು ಚಿಕಿತ್ಸೆ ಅನ್ನುವಂಥ. ಮತ್ತೆ ರೈಲ್ವೆ ನಿಲ್ದಾಣ, ನಿಮಗೆ ರೈಲ್ವೆ ನಿಲ್ದಾಣ ಹಿಂದೆ ಹೇಗಿತ್ತು ಸರ್, ಇವಾಗ ಹೇಗಿದೆ? ಒಂದು ಚಿತ್ರ ನಿರ್ದೇಶಕರು ಹೇಳಿದರು, ನಮಗೆ ಮುಂಚೆ ಎಲ್ಲ ಓಲ್ಡ್ ನಮ್ಮ ಸಿನಿಮಾವನ್ನು ತೆಗಿಬೇಕಾದ್ರೆ ಆ ಓಲ್ಡ್ ರೈಲ್ವೆ ನಿಲ್ದಾಣಗಳು, ಆ ಕೊಚ್ಚೆ ಅದೆಲ್ಲ ಇರಬೇಕಿತ್ತು, ಅದಕ್ಕೆ ಸಿಗ್ತಾ ಇಲ್ಲ ಅಂತ ಇಡೀ ದೇಶದಲ್ಲಿ. ಗೊತ್ತಿಲ್ಲ ಈ ರೀತಿಯಾಗಿ ಬದಲಾವಣೆ. ಸ್ಮಾರ್ಟ್ ಸಿಟಿ, ಮಂಗಳೂರಿನ ರೋಡ್ಗಳು ಹೇಗಿತ್ತು, ಇವಾಗ ಹೇಗೆ ಕಂಗೊಳಿಸ್ತಾ ಇವೆ. ಮತ್ತೆ ಹಾಗೇನೆ ನಮಗೆ ಈ 10 ವರ್ಷಗಳಲ್ಲಿ ಸಿವಿಲ್ ಅಂತ ಹೇಳಿ ನಾಗರಿಕರ ಮೇಲೆ ಪ್ರತಿ ತಿಂಗಳು, ಪ್ರತಿ ದಿನ, ಪ್ರತಿ ವಾರಕ್ಕೊಮ್ಮೆ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು, ಒಂದು ಜೀವಗಳು ಹೋಗುವಂಥದ್ದು. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ, ಅಲ್ಲಿ ಒಂದು ಬಾಂಬ್ ಶೆಲ್ಟರ್ ಇಟ್ಟಿದ್ದಾರೆ. ಇನ್ನೊಂದು ಮಾಲ್ಗಳಲ್ಲಿ ಹೋಗಬೇಕಾದ್ರೆ ಜೀವವನ್ನು ಹಿಡಿದುಕೊಂಡು ಹೋಗಬೇಕಿತ್ತು. ಈಗ 10 ವರ್ಷದಲ್ಲಿ ಅದೇ ಬ್ಯೂರೋಕ್ರಸಿ ಇತ್ತು, ಅದೇ ಅಧಿಕಾರಿಗಳಿದ್ರು, ಅದೇ ಜನರನ್ನು ಹಿಡ್ಕೊಂಡು ನಾಯಕತ್ವ ಬದಲಾವಣೆ ಮಾಡಿದ್ರು, ದೇಶದ ಜನ ತೋರಿಸಿದ್ರು. ನಮ್ಮ ನಾಗರಿಕರೇ ಈಗ ಒಂದು ಸ್ವಚ್ಛಂದವಾಗಿ ಓಡಾಡುವಂಥದ್ದು. ಒಂದು ಪುಲ್ವಾಮಾ ನಡೀತು ಸರ್, ಬಹಳ ದುಃಖದಾಯಕವಾಗಿರುವಂಥದ್ದು. ಆದರೆ ಅದಕ್ಕೆ ಉತ್ತರ ಹೇಗೆ ಕೊಟ್ಟರು? ಆ ದೇಶ ಯಾವುದು ಇದನ್ನು ನಡೆಸಿತ್ತೋ ಅದರ ಒಳಗೆ ನುಗ್ಗಿಕೊಂಡು ಹೊಡೆದುಕೊಂಡು ಬರುವಷ್ಟು ತಾಕತ್ತು ನಮಗೆ ಬೆಳೀತು. ಆದರೆ ಅದರ ವಿರುದ್ಧ ಯಾರು ಕೂಡ ಮಾತಾಡಲಿಲ್ಲ. ಇಡೀ ಯಾವುದೇ ದೇಶ ಮಾತಾಡಲಿಲ್ಲ, ಬಿಟ್ಟು ಬಿಡಿ ಆ ಪಾಕಿಸ್ತಾನ ಕೂಡ ಮಾತಾಡಲಿಲ್ಲ. ನಮ್ಮಲ್ಲಿ ಆಗಲೇ ಇಲ್ಲ ಅಂತ ಸುಳ್ಳು ಹೇಳಿತು, ಮತ್ತೆ ಅದು ಓಪನ್ ಆಯಿತು ಬಿಡಿ. ಮತ್ತು ಈಗಷ್ಟೇ ಹೇಳಿದರೆ ಹಿಂದುಳಿದ ವರ್ಗ, ಹಿಂದುಳಿದ ಇವರಿಗೇನು ಮಾಡಲಿಲ್ಲ ಅಂತ. ಮೊನ್ನೆಷ್ಟೇ ವಿಶ್ವಕರ್ಮ ಯೋಜನೆ ತಂದರು. ಆ ಯೋಜನೆ, ಅದರ ಫಲಾನುಭವಿಗಳೆಲ್ಲ ಯಾರು? ಅತ್ಯಂತ ಯಾರು ಕೆಳವು ಸ್ತರದಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿ ಒಬ್ಬ ಸೆಲ್ಫ್ ಎಂಪ್ಲಾಯ್, ಚಿನ್ನದ ಕೆಲಸದವ, ಬೆಳ್ಳಿ ಕೆಲಸದವ, ಕಮ್ಮಾರ, ಬಡಗಿ, ನೇಕಾರ, ಇವರಿಗೆಲ್ಲರಿಗೂ ಒಂದು ಒಳ್ಳೆ ಯೋಜನೆಯನ್ನು ತಂದು ಕೊಟ್ರಲ್ಲ. ಇಷ್ಟು ವರ್ಷ ತನಗೆ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಸ್ವಲ್ಪ ಕೆಲಸಗಳು ರಿಕಾಲ್ ಆಯ್ತು ಜನರಿಗೆ ಈ ಸಂದರ್ಭ. ನೀವೇ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಪಲಿಮಾರು ಸುರೇಶ್ ಅಂತ. ಎಸ್ ಸರ್ ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ? ಪಾತಿರಲೆ ಸರ್, ಮೋದಿ ಮ್ಯಾಜಿಕ್ ಪನ್ನ ಮೋದಿ ಬರ್ಪೇರ್ ಪನ್ನಾಗ ಒಂಚೂರ್ದಲ್ಲ ಉಲ್ಟಾ ಆಪುಣ ಎಲೆಕ್ಷನ್ ಫುಲ್ ಕಂಪ್ಲೀಟ್ ಪನ್ಪೇರ್ ದವನ್ ಪರ ಇಜ್ಜಿ ಪಂಡ ಎಲ್ಲೆಲ್ಲೆ ಜೋಕುಲೆಗಳ ಪಂಡ ಇಂಚ ಗೊತ್ತುಂಡೆ ಜೋಕುಲ್ಲ ಪನ್ಪೇರ್ ಏರ್ ಮೋದಿ ಅಜ್ಜ ಅಂತ. ಓಕೆ. ಇನಿ ಎಲ್ಲೆಲ್ಲೆ ಜೋಕುಲ್ಲ ದುಮ್ಮು ಏರ್ ಮಿನಿಸ್ಟರ್, ಏರ್ ಪ್ರೈಮ್ ಮಿನಿಸ್ಟರ್ ಅಂದ್ ಏರೆಗಳ ಗೊತ್ತಿಜ್ಜಿ. ಎಲ್ಲೆಲ್ಲೆ ಜೋಕುಲ್ಲ ಪನ್ಪೇರ್ ಆಡ ಮೋದಿ ಮೋದಿನ ಪುದರ್ ಅಡೆಮುಟ ಗೊತ್ತು ಅನ್ನೋದು ಪನ್ಪಿ ನೀರು ಆತ ಜೋಕುಲ್ಲ ಇಂಜಿನೇ ಏನೇ ಗೊತ್ತುಂಡೆ ಇನಿ ಆಕುಲು ಬರ್ತನೇ ನಂಗೆ ಎಡ್ಡೆ ಮೋದಿ ಬರೋಡು ಪನ್ಪಾರಿ ನೀರ್ಲ ಮೋದಿ ಇಂತದೇ ಓಟ್ ಪಾಡು ನೀ ಯಾನೆ ದುಮ್ಮೂರು ದಿಂಚಿಲ ಎಂಕುಲು ಎಲ್ಲೇಡು ಉಂಡತೆ ಎಲ್ಲೇಡು ಎಂಕುಲು ತಾವರದ ಚಿನ್ನನು ಮರಕ್ಕೆ ಬಟ್ಟು ಒಂದಿತ್ತ ವ್ಯಾಪಾರನ ಬರ ಎಲ್ಲದ ಲೆಕ್ಕನೆ ಉಂಡೆ ಸರ್ ಇತ್ತದ ತಾವರೆ ಅವು ಇತ್ತೆಲ್ಲ ಉಂಡು ಅಂಚೆನೆ ಅದಂತ ಅಂಚತ್ತೆ ತಾವರೆ ಪೇಪರ್ ಬರ್ಬೋದು ದುಂಬು. ಓಕೆ ಸರಿ. ಈರ್ಲ ಅಂಚನ ಮೋದಿ ತುಗೇರ ಬರ್ಪಾರೆ 14 ತಾರೀಕಿಗೆ ಮೋದಿನ ಎಂಕುಲ ದುಂಬುಲ ಬರೋ ಇತ್ತೆಲ್ಲ ಬರ್ಪ ಯಾನ್ ಬಂಡ ದುಂಬು ಬೊಂಬೇಡ್ ಇತ್ತೆ ಬೊಂಬೇಡ್ ದುಂಬು ಅರೇನ 6 ಬೊಕ್ಕ ಬರ್ತೀನಿ ಅದೈತೆ. ಓಕೆ ಎಸ್ ಸರ್, ಅಂಚಾದಿತ್ತೆ ಊರುಡುಲ್ಲ ಅದೇ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋಲ್ಮೇಲು ಸರ್, ಥ್ಯಾಂಕ್ ಯು.
ಜೊತೆಗೆ ಎಸ್ ಇದು ಬಹಳಷ್ಟು ಜನರು ಹೇಳ್ತಾ ಇರೋದು ಮೋದಿ ಅವರ ಮುಖ ನೋಡಿ ನಾವುಗಳು ವೋಟ್ ಹಾಕ್ತೀವಿ, ಜೊತೆಗೆ ಮೋದಿ ಫ್ಯಾಕ್ಟರಿ ಇಲ್ಲಿ ನಡೆಯುತ್ತೆ ಅನ್ನುವಂತಹ ವಿಚಾರ. ಸೊ ಹಾಗಿದ್ದಾಗ ನಾನು ಆಗ್ಲೇ ಹೇಳಿದಾಗೆ ಚೌಟರಿಗೆ ಮತ್ತು ಕೋಟರಿಗೆ ಮತ್ತಷ್ಟು ಬಲ ನರೇಂದ್ರ ಮೋದಿ ಅವರ ಆಗಮನದಿಂದ ಸಿಕ್ಕಿದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ನಾವುಗಳೇನಿದ್ರು ಕೂಡ ಗೆಲುವಿನ ಅಂತರದಿಂದ ನೋಡ್ತೀವಿ ಅನ್ನೋಂಥದ್ದು ಬಹಳಷ್ಟು ಜನರು ಹೇಳುವಂಥದ್ದು. ಇವೆಲ್ಲದರ ನಡುವೆ ಈ ಬಾರಿಯ ಚುನಾವಣಾ ಕಣ ಏನಿದೆ ಅಷ್ಟು ಈಸಿ ಅಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಒಂದು ಕಡೆ ಆ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರವಾಗಿನ ಫೈಟ್, ಬೇರೆ ಯಾವುದು ಕೂಡ ಪ್ರಾದೇಶಿಕ ಪಕ್ಷಗಳು ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಸೊ ಹಾಗಿದ್ದಾಗ ಬಹಳಷ್ಟು ಫೈಟ್ ಇರುವಂಥದ್ದು ಕೂಡ ಸತ್ಯದ ವಿಚಾರ. ಹಾಗಿದ್ದಾಗ ಮೋದಿ ಮ್ಯಾಜಿಕ್ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಬಹಳಷ್ಟು ನಡೆಯುತ್ತೆ ಅನ್ನುವಂಥದ್ದು ಈ ಹಿಂದಿನ ಕೂಡ ನಾವು ನೋಡಿದಂತಹ ಬಹಳಷ್ಟು ವಿಚಾರಗಳು. ಯಾಕಂದ್ರೆ ಇಲ್ಲಿ ಜನ ಸೇರುವಂತಹ ವಿಚಾರಗಳು, ಆ ಎಲ್ಲ ಸೇರುವಂತಹ ಜನ ಮತದಾರರಾಗಿ ಕನ್ವರ್ಟ್ ಆಗ್ತಾರೆ ಅನ್ನುವಂಥದ್ದು ಪ್ರಶ್ನೆಯನ್ನು ಕೂಡ ಬಹಳಷ್ಟು ಜನರು ಹೇಳುವಂತವ್ರು ಇದ್ದಾರೆ. ಹಾಗಿದ್ದಾಗ ಕೊನೆಯದಾಗಿ ಸರ್ ಅರುಣ್ ಶೇಟ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನರೇಂದ್ರ ಮೋದಿ ಅವರ ಫ್ಯಾಕ್ಟರ್ ಜೊತೆಗೆ 14ನೇ ತಾರೀಕಿನಂದು ಎಷ್ಟು ಗಂಟೆಗೆ ಎಲ್ಲಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ, ಜೊತೆಗೆ ತಮ್ಗಳ ಒಂದು ಕೆಲಸ ಕಾರ್ಯಗಳು ಏನು, ಜೊತೆಗೆ ಅಲ್ಲಿ ಬರುವಂತಹ ಕಾರ್ಯಕರ್ತರು ಅಥವಾ ಮೋದಿ ಅಭಿಮಾನಿಗಳು ಅಥವಾ ಬಿಜೆಪಿ ಅಭಿಮಾನಿಗಳನ್ನ ತಾವುಗಳು ಯಾವ ರೀತಿ ರಿಸೀವ್ ಮಾಡ್ತೀರಾ ಅಥವಾ ತಮ್ಗಳ ಕತೆ ಏನು ಏನಾದ್ರು ಪ್ಲಾನಿಂಗ್? ಇನ್ನೂ ಕೂಡ ಮೋದಿಜಿಯವರು 14ನೇ ತಾರೀಕು ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಅವರ ಜನ್ಮದಿನ. ಆ ದಿನದಂದು ಮಂಗಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮೋದಿಜಿಯವರ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಈ ಒಂದು ಇನ್ನು ಯೋಜನೆಗಳು ಪ್ರಾರಂಭದ ಮಟ್ಟದಲ್ಲಿದೆ. ಯಾಕಂದರೆ ನಿನ್ನೆ ಅಷ್ಟೇ ಇದಾಗಿರುವಂಥದ್ದು. ಇನ್ನು ಒಂದು 6 ದಿನಗಳ ಸಮಯ ಇದೆ. ಎಲ್ಲ ಕಾರ್ಯಕರ್ತರು ಖಂಡಿತವಾಗಿ ಬ್ಯುಸಿಯಾಗಿರ್ತಾರೆ, ಪ್ರಮುಖರು ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಯಾಕಂತ ಹೇಳಿದ್ರೆ ಮೋದಿಜಿಯವರ ಆಗಮನ ಅನ್ನುವಂಥದ್ದೇ ಅಂಥ ಒಂದು ರೋಮಾಂಚನವಾಗಿರತಕ್ಕಂಥ ಅನುಭವ. ಯಾಕೆ ಹೇಳ್ತೀನಿ, ನಮಗೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಗಳು ಮೂಡುತ್ತೆ ಮೋದಿಜಿಯವರ ಕಾರ್ಯಕ್ರಮ ಹೇಗಿದೆ. ಯಾಕಂದರೆ ನಾವು ಕಳೆದ 2-3 ಸತಿ ನಾವು ನೋಡಿದ್ದೇವೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಪುನಃ ಆ ಒಂದು ರೋಮಾಂಚನವನ್ನು ನೀವು ಪುನಃ ಮೈಗೂಡಿಸಿಕೊಳ್ಬೇಕು. ಎಲ್ಲರೂ ಯಾರು ಮೋದಿಜಿಯವರ ಕೆಲಸವನ್ನು ನೋಡಿದರೋ, ಅಭಿಮಾನಿಗಳಿದ್ದರೋ, ಯಾರ್ಯಾರು ನಮ್ಮ ಕಾರ್ಯಕರ್ತರು ಎಲ್ಲೇ ದೂರ ದೂರ ಪ್ರದೇಶದಲ್ಲಿ ಇದ್ದವರು ಖಂಡಿತವಾಗಿ ಬನ್ನಿ. ಒಂದು ವ್ಯವಸ್ಥಿತವಾಗಿರತಕ್ಕಂಥ ಸುಂದರವಾಗಿರತಕ್ಕಂಥ ಒಂದು ಅಲ್ಲಿ ವ್ಯವಸ್ಥೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ತಮಗೋಸ್ಕರ ಮಾಡಿಕೊಳ್ಳುತ್ತೆ. ಮತ್ತು ನಿತಿನ್ಜಿ ಗೊತ್ತಿರಲಿ, ಮೋದಿ ಕಾರ್ಯಕ್ರಮಕ್ಕೆ ಬಂದವರು ತಾವು ಯಾವ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕು, ನಾವು ಆ ಕಾರ್ಯಕ್ರಮನ ಯಾವ ರೀತಿಯಲ್ಲಿ ಚಂದ ಮಾಡಿಸ್ಕೊಳ್ಬೇಕು ಅನ್ನುವ ಮಾನಸಿಕತೆಯಲ್ಲಿ ಬಂದವರು ನೋಡ್ತಾರೆ. ಎಷ್ಟೋ ಜನರಿಗೆ ಬಸ್ ಮಿಸ್ ಆಗಿರುತ್ತೆ, ಅದಾಗಿರುತ್ತೆ, ಎಲ್ಲ ಇರುತ್ತೆ. ಆದರೆ ಎಲ್ಲಿಯೂ ಕೂಡ ಹೋಗಿಕೊಂಡು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕಣ್ಣು ತುಂಬಿಕೊಂಡದ್ದು ಯಾವುದೋ ಒಂದು ದೂರದಲ್ಲಿ ಇರ್ತಾರೆ. ನಿತಿನ್ ಯಾವುದೋ ಒಂದು ದೂರದಲ್ಲಿ ಇಷ್ಟೇ ಸಣ್ಣದಾಗಿ ಕಾಣ್ತಾರೆ. ಅಷ್ಟು ಕಂಡ ಕೂಡಲೇ ಅವರಿಗೆ ಒಂದು ರೋಮಾಂಚನ ಆಗಿರತಕ್ಕಂಥ, ನನಗೂ ಕೂಡ ರೋಮಾಂಚನ ಆಗುತ್ತೆ. ಅಂಥ ಒಂದು ಪ್ರಭೆ ಆ ಮೋದಿಜಿಯವರಲ್ಲಿ ನಮ್ಮ ಜನ ಕಾಣುವುದನ್ನು ನೋಡ್ತೀವಿ. ಅಂಥ ಒಂದು ಕ್ಷಣ ಪುನಃ ನಮ್ಮ ಮಂಗಳೂರಿನ ಜನತೆಗೆ ಬಂದಿದೆ. ಹಾಗೆ ಎಲ್ಲ ನಮ್ಮ ಮಂಗಳೂರಿನ ಜನತೆಗೆ ಒಂದು ವಿನಂತಿ, ಬಹಳ ದೊಡ್ಡದಾಗಿರ್ತಕ್ಕಂಥ ಮೈದಾನ ಇದೆ ಗೋಲ್ಡ್ ಫಿನ್ ಸಿಟಿ. ಅದರಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ನಮಗೆ ಆಲ್ರೆಡಿ ಅನುಭವ ಇದೆ. ಆ ರೀತಿ ವ್ಯವಸ್ಥಿತವಾಗಿ ಮಾಡ್ತೀವಿ. ಎಲ್ಲರೂ ಮೋದಿಜಿಯವರನ್ನು ಮತ್ತೊಮ್ಮೆ ನೋಡುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮ ಚಾನಲ್ ಮುಖೇನ ಅವರಿಗೆ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, 4 ಲಕ್ಷ ಲೀಡಲ್ಲಿ ಮತ್ತೆ ತಾವುಗಳು ಜಯಗಳಿಸ್ತೀರಿ ಅಂತ ಹೇಳುವಂಥದ್ದು. ಮೋದಿ ಅವರ ಬಲದಿಂದ ಬರುವುದರಿಂದ ತಮಗೆ ಬಲ ಮತ್ತಷ್ಟು ಹೆಚ್ಚಾಗಿದೆ ಅಂತ ತಾವುಗಳು ಹೇಳುವಂಥದ್ದು ಅಲ್ವಾ ಸರ್? ಹಾಗಾದರೆ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಬಹಳಷ್ಟು ಕಷ್ಟ ಇದೆ ಇನ್ನು ಮುಂದಕ್ಕೆ. ಹಾಗಾದರೆ ಅವರು ಲೆಕ್ಕಾಚಾರ ಹಾಕ್ತದೆ ಅಂತ ನಿಮ್ಗೆ ಅನ್ಸುತ್ತೆ, ನನಗೇನು ಅನ್ಸೋದಿಲ್ಲ. ಆದರೆ ಅವರಷ್ಟು ಒಂದಷ್ಟು ಸೋಲಿನ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಆಸೆ ಇತ್ತು. ಇವಾಗ ನೀವು ಹೇಳಿದಾಗೆ ಎನಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ವಿಚಾರವಾಗಿ ಮಾತನಾಡಿರುವಂಥದ್ದು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ 14ನೇ ತಾರೀಕಿನಂದು. ಯಾಕಂದ್ರೆ ನಿನ್ನೆಯಿಂದ ರಾತ್ರಿಯಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತ ಬಂದಾಗ ಏನೋ ಒಂದು ಕಡೆ ಬಿಜೆಪಿಯ ಕಾರ್ಯಕರ್ತರಲ್ಲಿ, ಜೊತೆಗೆ ನಾಯಕರಲ್ಲಿ, ಜೊತೆಗೆ ತಳಮಟ್ಟದ ಬೂತ್ ಮಟ್ಟದ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಯುವಕರಲ್ಲೂ ಕೂಡ ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ಉತ್ಸಾಹ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು. ಇವೆಲ್ಲದರ ನಡುವೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ ಈ ಭಾಗದ ಜನರು ಹಿಂದುತ್ವ ಅಥವಾ ಕರಾವಳಿ ಭಾಗ ಅಂತ ಬಂದಾಗ ಇಲ್ಲಿ ಬಿಜೆಪಿ ಅಥವಾ ಕೇಸರಿ ಅನ್ನುವಂಥದ್ದು ಎಮೋಷನಲಿ ಆಗಿರುವಂಥ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಹಾಗಿದ್ದಾಗ ಆ ಎಮೋಷನಲ್ ಅಟ್ಯಾಚ್ಮೆಂಟ್ಗಳು ಈ ಹಿಂದೆ ವರ್ಕೌಟ್ ಆಗಿತ್ತು, ಈ ಬಾರಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಇಲ್ಲಿರುವಂತಹ ಈಗಿನ ನಾಯಕರು ಕೂಡ ಎದೆ ತಟ್ಕೊಂಡು ಹೇಳ್ತಾರೆ, ನಾನು ಕೂಡ ಹಿಂದೂ ಆಗಿಯೇ ಬದುಕಿದವನು, ಹಿಂದೂ ಧರ್ಮದಲ್ಲೇ ಇದ್ದವನು, ಹಿಂದೂ ಧರ್ಮದಲ್ಲೇ ಇದ್ದೇನೆ. ಹಾಗಿದ್ದಾಗ ಎದೆ ತಟ್ಟಿಕೊಂಡು ಹೇಳ್ತೀನಿ ಅಂತ ಬಂದಾಗ ಎಲ್ಲೂ ಕೂಡ ಹಿಂದೂ ಅಲ್ಲಂತ ಅಲ್ಲಗಳಿಲ್ಲ. ಸೊ ಹಾಗಿದ್ದಾಗ ಆ ಫ್ಯಾಕ್ಟರ್ಗಳು ಒನ್ಸ್ ಅಗೇನ್ ಇಲ್ಲಿ ವರ್ಕೌಟ್ ಆಗುತ್ತಾ, ಹಿಂದೂ ಅಥವಾ ಧರ್ಮ ಅನ್ನುವಂಥ ವಿಚಾರಗಳು ಅಂತ ಪ್ರಶ್ನೆ. ಜೊತೆಗೆ ಅಭಿವೃದ್ಧಿಯ ವಿಚಾರವಾಗಿ ನೋಡಿದಾಗ ವೆಲ್ ಎಜುಕೇಟೆಡ್ ಆಗಿರುವಂಥ ಕ್ಯಾಂಡಿಡೇಟ್ಗಳು ಇಬ್ಬರು ಕೂಡ ಜೊತೆಗೆ ಚೆನ್ನಾಗಿ ಕಲ್ತಿದ್ದಾರೆ, ಜೊತೆಗೆ ಗೊತ್ತಿದೆ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಇರಬೇಕು ನಾವುಗಳು ಅನ್ನುವಂಥದ್ದು. ಸೊ ಹಾಗೆ
ಹಾಗಿದ್ದಾಗ ಈ ಬಾರಿ ಜಿಲ್ಲೆಯ ಜನರು ಮೋದಿಯ ಮುಖವನ್ನ ನೋಡಿ ವೋಟ್ ಹಾಕ್ತಾರ, ಅಥವಾ ಬಿಜೆಪಿಯ ಚಿಹ್ನೆಯನ್ನ ನೋಡಿ ವೋಟ್ ಹಾಕ್ತಾರ, ಅಥವಾ ಇಲ್ಲಿರುವಂಥ ಅಭ್ಯರ್ಥಿಯನ್ನ ನೋಡಿ ವೋಟ್ ಹಾಕ್ತಾರ, ಅಥವಾ ಕಾಂಗ್ರೆಸ್ ನಾವು ಒಂದ್ಸಲ ನೋಡಬೇಕು 33 ವರ್ಷಗಳ ಬಳಿಕ ಅನ್ನುವಂಥ ನಿಟ್ಟಿನಲ್ಲಿ ಮತ ಹಾಕ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆ ಭಾಗದಲ್ಲೂ ಕೂಡ ಉಡುಪಿಯಲ್ಲೂ ಕೂಡ ಬಹಳಷ್ಟು ಫೈಟ್ ಇದೆ ನೋಡೋಟ. ಯಾಕಂದ್ರೆ ಬಿಜೆಪಿಯಲ್ಲಿ ಇದ್ದಂತಹ ವ್ಯಕ್ತಿಯೇ ಜಯಪ್ರಕಾಶ್ ಶೆಟ್ಟಿ ಅವರು ಕಾಂಗ್ರೆಸ್ನಲ್ಲಿ ನಿಂತಿರುವಂಥದ್ದು. ಸೊ ಹಾಗಿದ್ದಾಗ ಅಲ್ಲಿ ಅವರಿಗೆ ಒಳಗಿಂದೊಳಗೆ ಬೆಂಬಲಗಳು ಬಹಳಷ್ಟು ಇದೆ. ಜೊತೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಸರಳ ಸಜ್ಜನವಾಗಿರುವಂಥ ವ್ಯಕ್ತಿ. ಸೊ ಅದು ಎಷ್ಟು ವರ್ಕೌಟ್ ಆಗುತ್ತೆ, ಸರಳತೆ ಇದೆ. ಆದರೆ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಏನಾದರೂ ಕೆಲಸಗಳು ಹೇಳಿದರೆ, ಫೋನ್ ಮಾಡಿದರೆ, ಕಾಲ್ ಮಾಡಿದರೆ ಕೆಲಸಗಳು ಆಗುತ್ತೆ ಅನ್ನೋದು ಆ ಭಾಗದ ಜನರು ಹೇಳುವಂಥದ್ದು. ಸರಳ ಸಜ್ಜನವಾಗಿರುವಂಥ ವ್ಯಕ್ತಿ ಪ್ರಥಮ ಬಾರಿಗೆ ಅವರು ಎಲೆಕ್ಟೆಡ್ ಆಗಿರುವಂಥ ಈ ಒಂದು ವ್ಯವಸ್ಥೆಗೆ ನಿಲ್ತಾ ಇದ್ದಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಸೊ ಯಾವ ರೀತಿ ಅವರ ಪರವಾಗಿ ಮತದಾರರ ಪ್ರಭುಗಳು ಒಲವು ತೋರ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅರುಣ್ ಜಿ ಶೆಟ್ಟಿ ಅವರು, ಬಿಜೆಪಿ ವಕ್ತಾರರು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು